ಬಲಗೊಂಡು ಭಕ್ತಿಯೂಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ರಕ್ಷಿಸು. ಮಾನವ ಜೀವನವೆಂಬುದು ನೀರ ಮೇಲಿನ ಗುಳ್ಳೆಯಂತೆ ಇಂದು ಹುಟ್ಟಿ ನಾಳೆ ಬದುಕಿ ನಾಡಿದ್ದು ಸಾಯುವುದು. ಈ ವಿಷವಾದ ದೇಹದ ಮೇಲೆ ಆಸೆಯನ್ನು ಇರಿಸದೆ ಆ ಸದ್ರಾರ್ಕ ಸ್ಥಾಯಿಯಾಗುವ ಕೀರ್ತಿ ಅಪೇಕ್ಷೆಯನ್ನು ಹೊತ್ತು ಆಗಿರುವುದೇ ನಮ್ಮ ವಂಶ. ಹಿರಿಯರು ಹಾಕಿಕೊಟ್ಟಂತ ಆದರ್ಶದ ಮೇಲ್ಮೆಯಿಂದ ಬದುಕಿದ ಕಾರಣವೋ ಏನೋ ನಮ್ಮ ರುದ್ರಪುರದ ಕೀರ್ತಿ ಕಹಳೆ ಬಾನೆತ್ತರಕ್ಕೆ ಒಳಗಿತ್ತು. ಪಿತ್ರಾರ್ಥವಾಗಿ ನಾಡಿನ ಸಮಸ್ತ ಅಧಿಕಾರ ಶ್ವೇತಕುಮಾರನಾದ ನನಗೆ ಒದಗಿತ್ತು. ಒಂದು ಕಾಲಕ್ಕೆ ಆಸ್ಥಾನಕ್ಕೆ ಆಗಮಿಸಿದಂತಹ ನಾರದರ ಆದೇಶದಂತೆ ಕಾಶೀಶ ಸುತೇನಂತ ಶಿವೆಂಬಗಳನ್ನು ವರಿಸಿದೆ. ಸಂತೋಷದಿಂದ ಹಿಂದೆ ಬರುವಂತಹ ವೇಳೆ ದಾರಿಯಲ್ಲಿ ಕರಾಳ ನೇತ್ರ ಎಂಬ ರಕ್ಕಸಿ ಎದುರಾದಳು. ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಒದಗಿಸಿದ್ದಾಯಿತು. ಪುರ ಸೇರಿ ಕಾಲ ಕಳೆದು ಹೋಯಿತು. ಮನದ ಬೇಸರವನ್ನು ಕಳೆಯುವುದಕ್ಕಾಗಿ ವನವಿಹಾರಕ್ಕೆ ಹೋಗಬೇಕೆಂದು ಮನ ಮಾಡಿದ್ದೇನೆ. ನಾಡಿನ ಸಮಸ್ತ ಅಧಿಕಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿದ್ದೇನೆ. ತೆರಳುತ್ತೇನೆ, ನೋಡೋಣ. ತುಸು ದೂರದಿ ನವ ಕುಸುಮದ
ದೂರದಲ್ಲೇ ಇರುತ್ತದೆ. ಆದರೆ ಅದನ್ನು ಪಡೆಯಲು ಆತ ತನ್ನ ಜೀವನವನ್ನೇ ಕಳೆದುಕೊಂಡಿರುತ್ತಾನೆ. ಇನ್ನು ನನ್ನ ಬಗ್ಗೆ ಆಲೋಚಿಸಿದರೆ ಮಾನವ ಪ್ರಪಂಚಕ್ಕೆ ಇಳಿದು ನನ್ನ ಕಾರ್ಯಕ್ಷೇತ್ರ ಎಂಬುದು ತುಸು ದೂರದಲ್ಲೇ ಇದೆ. ಆಲೋಚಿಸುವುದಕ್ಕೆ ಧಕ್ಕೆ ಇಲ್ಲ. ರುದ್ರಪುರದ ವನವಿಹಾರಕ್ಕೆಂದು ಕಾಡಿಗೆ ಬಂದಿದ್ದಾನೆ ಎಂದು ತಿಳಿಯಿತು. ಆದ ಕಾರಣ ಅವನ ಮನಸ್ಸನ್ನು ನನ್ನತ್ತ ಸೆಳೆಯುವುದಕ್ಕಾಗಿ ಮೈಗಂಧವನ್ನು ಪಸರಿಸುತ್ತಾ ಹಾಡುತ್ತಾ ಪಾಡುತ್ತಾ ವನದಲ್ಲೇ ಇರುತ್ತೇನಂತೆ. ಆದರೆ ನೇರವಾಗಿ ಅವನ ಮುಂದೆ ಹೋಗುವುದಾ? ಏನು ಮಾಡೋಣ? ಸರಿ ಸರಿ, ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಆತನಲ್ಲಿಗೆ ಹೋಗುತ್ತೇನೆ. ಮೂಗು ಬಿಡುವುದಕ್ಕಾಗುವುದಿಲ್ಲ. ಸುಮಗಳ ಪರಿಮಳ, ಇನ್ನು ತಡ ಮಾಡುವುದಲ್ಲ. ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದುವರಿಯುತ್ತೇನೆ. ಅಬಲಾಮಣಿ ಮಾರನಗಿಣಿ ಮಾರನಗಿಣಿ ಅಬುಜಾಂಬಕಿ ಅಬುಜಾ ರಂಭೆ ಊರ್ವಶಿ ಜರೌಪದಿವೋ ರಂಭೆ ಊರ್ವಶಿ ಜರೌಪಳಿವೋ ಸೊಬಗ್ಯೂ 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 ಮೆರೆಯಲ್ ಕಂಡ ಸುಬಲ ಗಗನ ಪಾನ ತಾಗಲ್ ಕೆಂದಂ ಸುಬಲ ಗಂಗನ ಪಾನ ತಾಗಲ್ ಕೆಂದಂ ಯಾರೇ ಇವಳ್ಯಾ
ಚಂದಿರನ ಬಿಂಬ ಹೊರತಲ್ಲ, ಮೊಗ ಚಂದಿರನ ಬಿಂಬ ಹೊರತಲ್ಲ. ಚೆಲ್ವನಗೆಯದು ಚಂದ್ರಿಕೆ, ಚೆಲ್ವನಗೆಯದು ಚಂದ್ರಿಕೆ ಅಹುದಲ್ಲ. ಸೊಗಸಿನ ಮುಂಗುರುಳ್ ಮರಿದುಂಬಿ, ಸೊಗಸಿನ ಮುಂಗುರುಳ್ ಮರಿದುಂಬಿ, ಮರಿದುಂಬಿ ಮುಂಗುರುಳ್ ಮರಿದುಂಬಿ. ಬಪ್ಪ ಬಗೆ ನೋಡಿ ನಲಿವ ಯೌವನದುಂಬಿ, ನೇತ್ರೆ ಮಂಜುಳ ಗಾತ್ರೆ. ಅಬ್ಬಬ್ಬಾ, ವರವಿಹಾರಕ್ಕೆಂದು ಬಂದಂತಹ ನನಗೆ ಅನೇಕ ವಿಶೇಷತೆಗಳು ಸ್ವಾಗತ ಮಾಡುವಂತೆ ಭಾಸವಾಗುತ್ತಾ ಇದೆ. ನನ್ನ ಮನಸ್ಸನ್ನು ಸೆಳೆಯುತ್ತಾ ನನ್ನ ಕಾಲುಗಳನ್ನು ಆ ಕಡೆಗೆ ಬರುವಂತೆ ಮಾಡುವ ತನುಗಂಧ ಯಾರದ್ದು ಎಂಬುದಾಗಿ ಅರಸುತ್ತಾ ಅರಸುತ್ತಾ ಮುಂದೆ ಹೋದೆ ಎಂದಾದರೆ, ಅಬ್ಬಬ್ಬಾ, ಓರ್ವಾಕೆ ಸುಂದರಿ, ಚಂದಿರ ವದನೆ, ಸುಂದರ ರದನೆ, ನವಿಲ ನಾಟ್ಯದ ಹುಡುಗಿಯನ್ನು ಕಂಡಾಗ ಮನಸ್ಸು ಮೂಡುತ್ತಾ ಇದೆ. ಯಾರಿರಬಹುದು ಎಂದು ತನ್ನಲ್ಲೇ ತರ್ಕಿಸತೊಡಗಿದೆ. ಅಲ್ಲಲ್ಲ, ಆಲೋಚಿಸುವುದು ಯಾಕೆ? ಅವಳನ್ನೇ ನುಡಿಸುತ್ತೇನಂತೆ. ಓ ನಾರಿ, ನಾರಿ ಬಲುವಯ್ಯಾರಿ, ನಾರಿ ನಾರಿ ಬಲುವಯ್ಯಾರಿ, ವಯ್ಯಾರಿ ನೀ ನಾರಿ ವಯ್ಯಾರಿ. ಬಲುವಯ್ಯಾರಿ ವಯ್ಯಾರಿ. ಈ ದಾರಿಯೊಳೆ ಸ್ವಾಮಿ, ಈ ದಾರಿಯೊಳೆ ಸ್ವಾಮಿ ನಾರಿ.
ಬರುದಿಲ್ವಾ? ಬಾಯಿ ಬರುದಿಲ್ವಾ? ಕಣ್ಣು ಕಾಣ್ತದೆ, ಕಿವಿಯು ಕೇಳ್ತದೆ, ಬಾಯು ಬರ್ತದೆ ನನಗೆ. ಓಹೋ ನಾರಿ, ಕಾರಣವಿದು. ಸೂರ್ಯ ರಶ್ಮಿಯು ಎಷ್ಟೇ ಪ್ರಯತ್ನ ಪಟ್ಟರು ತನ್ನನ್ನು ಒಳ ಸೇರುವುದಕ್ಕೆ ಕಷ್ಟವೇ ಆದಿತು. ಹೌದು, ಅಂತಹ ಕಗ್ಗತ್ತಲು ಆವರಿಸಿಕೊಂಡಿದೆ. ನನ್ನಂತಹ 8 ದೇವರೇ ಬಂದರು ಸಂಚರಿಸುವುದಕ್ಕೆ ಸ್ವಲ್ಪ ಆಲೋಚಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ. ಹಾಗಿರುವಾಗ ನೀನು ಹೋರುವಾಕೆ ಹೆಣ್ಣು, ಅದರಲ್ಲಿ ತುಂಬು ಜವ್ವನೆ, ನಿನ್ನ ಮೈಗಂಧದಿಂದ ಎಲ್ಲರನ್ನು ತನ್ನೊಳಗೆ ಸೆಳೆಯುವಂತ ಶಕ್ತಿಯನ್ನು ಹೊಂದಿರುವವಳು. ನೀನು ಯಾರು? ನಿನ್ನ ಹೆತ್ತವರಾರು? ಮೇಲಿಂದ ಇಳಿದು ಬಂದೆಯೋ? ಭುವಿಯವಳು? ತಿಳಿಸುವೆಯಾ? ಅಯ್ಯ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯುನಾ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯುನಾ ತ್ರೈಲೋಕ ಸುಂದರಿಯು ತ್ರೈಲೋಕ ಸುಂದರಿಯುನಾ ಕಮಲ ಭವ ಎನ್ನ ಈ ಕಡೆಗೆ ಕಳುಹಿ ಕಮಲ ಭವ ನಿನ್ನ ನೀ ಕಡೆಗೆ ಕಳುಹಿ ಸ್ವೇಚ್ಛೆಯಿಲ್ದಿರಲು ಬಗೆ ಎಚ್ಚರಿಸಿ ನೇಮಿಸಿಗ ಸ್ವೇಚ್ಛೆಯಿಲ್ದಿರಲು ಬಗೆ ಎಚ್ಚರಿಸಿ ನೇಮಿಸಿಗ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯುನಾ ಆ ಕಮಲ ಭವನೆನ್ನ ನೀ ಕಡೆಗೆ ಕಳುಹಿ ಈ ಕಡೆಗೆ ಕಳುಹಿ ಈ ಕಡೆಗೆ ಕಳುಹಿ ಪರಸ್ಪರ ಅನಾಮಿಕರಾದವರು ಪರಿಚಯವನ್ನು ವಿನಿಮಯ ಮಾಡಿಕೊಳ್ಳುವುದು ಒಳ್ಳೆಯದೇ. ಹೌದೇ? ಆದರೆ ಹೆಣ್ಣು ಮಕ್ಕಳು ಸ್ವಲ್ಪ ಪರಿಚಯ ಮಾಡಿಕೊಳ್ಳುವಾಗ ಜಾಗ್ರತೆ ಮಾಡಬೇಕು. ಯಾಕೋ?
ಹೌದು, ನಾವು ಪರಿಚಯ ಹೇಳುವುದು, ಮತ್ತೆ ಮನೆಯಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಮನೆಗೆ ಬರುವುದು, ಓಹೋ. ಮತ್ತೆ ಸಮಸ್ಯೆ ಆಗುದು ಬೇಡ ಅಲ್ವಾ? ಬಹಳಷ್ಟು ಅನುಭವ ಇದ್ದಾಗೆ ಅರ್ಥವಾಗುತ್ತದೆ. ಅಲ್ಲ, ಅನುಭವ ಅಲ್ಲ, ಹಾ. ತಿಳುವಳಿಕೆ. ಓಹೋ. ಆದರೆ ನಿಮ್ಮನ್ನು ನೋಡುವಾಗ ಸಭ್ಯರ ಹಾಗೆ ಕಾಣುತ್ತೀರಿ. ಕೆಮ್ಮುವುದೆಂದರೆ ಅಸಭ್ಯ ಎನ್ನುವಾಗ ಅರ್ಥವಾಗುತ್ತದೆ. ಇಲ್ಲ, ಸಭ್ಯರ ಹಾಗೆ ಕಾಣುತ್ತೀರಿ. ಹೌದೇ? ಹಾಗೆ ನೋಡಿದರೆ ನನ್ನ ಪರಿಚಯ ದೊಡ್ಡದೇ ಇದೆ. ಹೌದೇ? ನಾನು ಬ್ರಹ್ಮನ ಮಗಳು. ಅದ್ರಲ್ಲೇನಿದೆ ವಿಶೇಷ? ಇಲ್ಲಿರುವವರೆಲ್ಲ ಬ್ರಹ್ಮನ ಮಕ್ಕಳೇ. ಅಯ್ಯೋ, ನಾನು ಬ್ರಹ್ಮನಿಗೆ ನೇರವಾಗಿ ಮಗಳು ಅಂತ. ಹಾ, ಶಾರದಮ್ಮ ಹೆತ್ಲ? ಅಯ್ಯೋ ದೇವರೇ, ನಾನು ಬ್ರಹ್ಮ ಮಾನಸ ಪುತ್ರಿ. ಓಹೋ. ನನ್ನ ಸೃಷ್ಟಿಯಾದಾಗ ಬ್ರಹ್ಮದೇವರೇ ಮೂಗಿನ ಮೇಲೆ ಬೆರಳಿಟ್ಟರಂತೆ. ಯಾಕೆ? ಕಾರಣ ನನ್ನ ಸೌಂದರ್ಯ. ಅವರು ಮೂಗಿನ ಮೇಲೆ ಬೆರಳಿಡ್ಲೇಬೇಕು. ಆಗ ಅವರ ಬಾಯಿಂದಲೇ ಉದ್ಗಾರವಾದ ಮಾತು, ತ್ರೈಲೋಕ ಸುಂದರಿ ಇವಳು ಎಂದು. ನೀನೇನು ಮಹಾ, ನಮ್ಮಲ್ಲಿ ಎಷ್ಟು ಸುಂದರಿಯರಿದ್ದಾರೆ ಗೊತ್ತುಂಟಾ? ಹೌದಾ? ಯಾರೆಲ್ಲವರು? ಕೆಲವು ಹೆಣ್ಣು ಮಕ್ಕಳು ಮನೆಯಲ್ಲೇ ಅಲಂಕಾರ ಮಾಡುವುದುಂಟು, ಅವರೆಲ್ಲ ಮನೆ ಸುಂದರಿಯರು. ಓಹೋ. ಇನ್ನು ಕೆಲವರಿದ್ದಾರೆ ಮನೆಯಲ್ಲಿ ಅಲಂಕಾರ ಮಾಡಿಕೊಂಡು ಊರಿಡೀ ಮೆರವಣಿಗೆ ಹೋಗುವುದು, ಅವರೆಲ್ಲ ಗ್ರಾಮ ಸುಂದರಿಯರು. ಓಹೋ. ಮತ್ತೆ ಇನ್ನು ವಿಶ್ವ ಸುಂದರಿಯರು ಇದ್ದಾರೆ. ವಿಶ್ವ ಸುಂದರಿ ಇದ್ದಾರಾ? ಹಾ. ಹಾಗಾದ್ರೆ ವಿಶ್ವ ಸುಂದರಿ ಪಟ್ಟ ಬರ್ಬೇಕಿದ್ರೆ ಬಹಳಷ್ಟು ಅರ್ಹತೆ ಬೇಕಲ್ಲ ಅವರಿಗೆ? ಏನು ಇಲ್ಲಪ್ಪ, ಒಂದೇ ಒಂದು ಕರವಸ್ತ್ರ. ಸ್ವಲ್ಪ ನಿಲ್ಲಿ. ಎಷ್ಟು? ಒಂದೇ ಒಂದು ಕರವಸ್ತ್ರದಲ್ಲಿ 2 ಉಡುಗೆ ಮಾಡಿಕೊಂಡು ಯಾರು ಪ್ರದರ್ಶನಕ್ಕೆ ಹೋಗುತ್ತಾರೋ ಅವರೆಲ್ಲ ವಿಶ್ವ ಸುಂದರಿಯರು. ಹಾಗೆ. ಆದರೆ ನಾನು ಹಾಗಲ್ಲ, ನಾನು ತ್ರೈಲೋಕ ಸುಂದರಿ. ಹಾ ಹಾ. ಅಪ್ಪನಲ್ಲಿ ಕೇಳಿದ್ದೆ ಯೋಗವೇನಪ್ಪ ಎಂದು. ಆಗ ಬ್ರಹ್ಮದೇವರೇ ನನಗೆ ಹೇಳಿದ್ದು, ನಿನ್ನಿಚ್ಛೆಯಂತೆ ತಿರುಗಾಡುತ್ತಿರು ಮಗಳೇ ಎಂದು. ಹೌದೇ? ಆದ್ರೆ ವಿಷಯ ಅದಲ್ಲ. ನನ್ನಲ್ಲಿ ಈ ರೀತಿ ಪ್ರಶ್ನಿಸುವ ನೀನ್ಯಾರು? ನಿನ್ನ ಉಡುಗೆ ತೊಡುಗೆಯನ್ನು ನೋಡುವಾಗ ಕಾಡಿನವನಲ್ಲ ಎಂದು ಸ್ಪಷ್ಟವೇ. ನೀನ್ಯಾರು? ನಿನ್ನ ಹೆಸರೇನು? ಬರುವರೆ ಕಾರಣವೇನು? ನಿನ್ನನ್ನು ನೋಡುವಾಗ ಏನೋ ಆದ ಹಾಗೆ ಕಾಣುತ್ತಿದೆ ಅಲ್ಲ? ಹೌದೇ? ಏನಾಯ್ತು ನಿನಗೆ? ಓ ನಾರಿ, ನನ್ನ ಪರಿಚಯವೇ. ಸೋತೆನು ನೀದೆರ ಸೊಬಗಿನ ರೀತಿಗಾಗಿ ಚದುರೆ, ಸೊಬಗಿನ ರೀತಿಗಾಗಿ ಚದುರೆ ಚದುರೆ. ಸೋತೆನು ನೀದೆರ ಸೊಬಗಿನ ರೀತಿಗಾಗಿ ಚದುರೆ, ಸೊಬಗಿನ ರೀತಿಗಾಗಿ ಚದುರೆ ಸೋತೆ. ನಾನೀ ಭೂತಳೇಂದ್ರ ವರ ಶ್ವೇತ ಕುವರ, ನಾನೀ ಭೂತಳೇಂದ್ರ ವರ ಶ್ವೇತ ಕುವರ, ದುರಖ್ಯಾತ ನಾಟು ಬೆದರಿ, ದುರಖ್ಯಾತ ನಾಟು ಬೆದರಿ, ದುರಖ್ಯಾತ ನಾಟು ಬೆದರಿ ಬೆದರಿ. ದಾತನು ಸತ್ಯಾತ್ಮ ಸಂಜನನಾಥನು, ವರದಿಲ್ಲದೆ ಸುಪ್ರೀತನಾಗು ನಿರ್ಭೀತನಾಗು ಮೃದು ಮಾತನಾಡಿ ಪದನಾತುರವನು ಬಿಡು. ಸೋತೆನು ನೀತಿರ ಸೊಬಗಿನ ರೀತಿಗಾಗಿ ಚದುರೆ, ಸೊಬಗಿನ ರೀತಿಗಾಗಿ ಚದುರೆ ಚದುರೆ. ಓ ನಾರಿ, ಏನು ಕಾಡ ಮಧ್ಯದಲ್ಲಿ ಈ ತರನಾಗಿ ನಿಲ್ಲಿಸಿ ಮಾತನಾಡುವವನು ಸಾಮಾನ್ಯದವನು ಎಂದು ಭಾವಿಸಬೇಡ. ಕೇಳಿರಬಹುದು ರುದ್ರಪುರ, ಅಲ್ಲಿನ ವರ್ತಮಾನ ಅರಸನಾಗಿದ್ದೇನೆ. ಹೌದೇ? ಮನೋಕ್ಲೇಶವನ್ನು ದೂರಪಡಿಸಿ ಏಕಾಂತವಾಗಿ ಬಂದಿದ್ದೇನೆ. ನಾನು ಬಂದಂತಹ ಸಮಯ ಸರಿಯಾಗಿದೆ ಎಂದು ನನಗೆ ಅನಿಸುತ್ತಾ ಇದೆ. ಹೌದಾ? ಯಾಕೆ? ನಿನ್ನಂತಹ ಸುಂದರಿಯನ್ನು ಕಾಣುವ ಭಾಗ್ಯ ನನಗೆ ಒದಗಿತ್ತಲ್ಲ. ನಾನು ಸೋತೆ ಸೋತೆ ಸೋತೆ. ಸೋತ್ರ? ನೀವು ಎಲ್ಲಿ ಸೋತ್ರಿ? ಯಾರಿಗೆ ಸೋತ್ರಿ? ಹೇಗೆ ಸೋತ್ರಿ? ಎಷ್ಟು ಸೋತ್ರಿ? ಅಯ್ಯೋ ಹಾಗಲ್ಲ, ನಾನು ನಿನ್ನ ರೂಪವನ್ನು ಕಂಡು ಮನಸೋತಿದ್ದೇನೆ. ಹಾಗ ನನ್ನ ಜೀವನದಲ್ಲಿ ಬರುವಂತಹ ಸುಂದರ ಕ್ಷಣಗಳನ್ನು ನಿನ್ನೊಂದಿಗೆ ಕಳೆಯಬೇಕೆಂದು ತೀರ್ಮಾನಿಸಿದ್ದೇನೆ. ನನ್ನನ್ನು ಮದುವೆಗೋ ಇಚ್ಛೆಯನ್ನು ತಿಳಿಸುವೆ ನಾರಿ. ಅಯ್ಯೋ, ನೀವು ನನ್ನನ್ನು ಬಯಸುವುದಾ? ಯಾಕೆ ಮರಿಸಿದ? ಸುರಪಾನ
ಪ್ರೀತಿಗೆ ಮರುಳಾಗುತ್ತೀಯರು ಮರುಳಾಗುತ್ತೀಯರು ಘನತೆಯನು ಕಳೆವೆ ಮರುಳಾಗುತ್ತೀಯರು ಆಯೆ 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 ಏನು ಮರಳಾಟ ನಿನ್ನದು? ಬಯಸಿದವರಿಗೆಲ್ಲ ಸಿಗುವವಳು ನಾನು ಎಂದು ಭಾವಿಸಿದೆಯಾ ಹೇಗೆ? ಓಹೋ, ನೀನೇನು ನಿನ್ನಕ್ಕಿಂತ ಮೇಲ್ಮಟ್ಟದವರಿಗೆ ದೊರಕಿದವಳಲ್ಲ. ಯಾರೆಲ್ಲ? ಸ್ವರ್ಗಾಧೀಶನಾದ ದೇವೇಂದ್ರ ನನ್ನನ್ನು ನೋಡಿ ಬಿಟ್ಟ ಕಣ್ಣಿನಿಂದ ಮೂಕ ವಿಸ್ಮಿತನಾದ. ಹೌದೇ? ನಾನು ಅವನನ್ನೇ ತಿರಸ್ಕರಿಸಿದ್ದೇನೆ. ಹೆಚ್ಚೇಕೆ? ಅವ ಮುಳ್ಳು ಮುಳ್ಳು ಮುಖದವ. ಮುಳ್ಳು ಮುಳ್ಳು ಮುಖದವನ? ಯಾರು? ಧರ್ಮ. ಓಹೋ, ಮೆಚ್ಚಿದ್ದಾನೆ. ಅವನಿಗೆ ಗತಿ ಕಾಣಿಸುವಾಗ ಇದ್ದೀಯಾ ನೀನು? ಅಲ್ಲ, ಅವರೆಲ್ಲ ಮೆಚ್ಚಿದ್ದಾರೆ ಅಂತ. ಓಹೋ, ಹಾಗೆ. ಮುಪ್ಪು ಮರಣದಿಂದ ಒಪ್ಪುವ ಮಾನವನಾದ ನೀನು ನನ್ನನ್ನು ಬಯಸಿದ್ಯಲ್ಲ. ಯಾಕೆ ಬಯಸಬಾರ್ದಾ? ಇನ್ನು ಸ್ವಲ್ಪ ಸಮಯ ಆದ ಮೇಲೆ ನೀನು ಹೀಗಿರುವುದಿಲ್ಲ. ಏನಾಗ್ತದೆ? ನಿನ್ನ ಮುಖದ ಮೇಲೆ ನೆರಿಗೆ ಬೀಳ್ತದೆ, ನಿನ್ನ ಚರ್ಮ ಜೋತಾಡ್ತದೆ, ನೇತಾಡ್ತದೆ. ಹಾಗಾಗಿ ನಿನ್ನನ್ನು ವರಿಸುವುದಕ್ಕಾಗುವುದಿಲ್ಲ. ನಿತ್ಯ ನೂತನವಾದ ಭುವಿಯ ದೇಹಕ್ಕೆ ಅವಸ್ಥೆಗಳೆನ್ನುವುದು ನಿತ್ಯವೂ ಇದ್ದದ್ದೇ. ಒಂದೇ ಒಂದು ರುಚಿಯನ್ನು ಅನೇಕ ಬಾರಿ ಸೇವಿಸಿದಾಗ ಅದರ ಸ್ವಾದ ಕಳೆದುಕೊಳ್ಳುವುದು ಸಹಜ. ಅಂತೆಯೇ ದೇವತೆಗಳು ಹವಿಸಿ ಬಿಟ್ಟರೆ ಸಾಕು, ಬೇರೇನಿದೇಳು ಅವರಿಗೆ. ನಾವು ಹಾಗಲ್ಲ, ಅವರಿಗಿಂತ ಒಂದು ಪಟ್ಟು ಹೆಚ್ಚೇ ಸಾಧಿಸಿದ್ದೇನೆ, ಸುರಪನಿಗಿಂತ ಒಂದು ಪಟ್ಟು ಹೆಚ್ಚೇ ಸಾಧಿಸಿದ್ದೇನೆ. ತಿರಸ್ಕಾರ ಬೇಡ. ಈ ಮುಂದೆ ಶಿವೆ ಎಂಬವಳನ್ನು ವರಿಸಿದರೂ ಕೂಡ ಅವಳಿಗೆ ಕೊಟ್ಟಂತ ಮೌಲ್ಯವನ್ನು ನಿನಗೂ ಕೊಡುತ್ತೇನೆ. ಭೂಪ, ಸೌಭಾಗ್ಯ ಮೇದಿನಿಯನೆಲ್ಲ ಮುನ್ನ ನೀಧಾರೆ ಎರೆದು ಕೊಡಲು, ಏನು ನೀಧಾರೆ ಎರೆದು ಕೊಡಲು ಕೂಡುವೆ ವಿನೋದದಿಂದ ವಿರಮಿಸಲು ಕೂಡುವೆ ಭೂಪ. ನಿನ್ನ ವಿವಾಹ ಆಗುವ ಸಮ್ಮತಿ ಇದೆ. ಹೌದೇ? ಆದರೆ ನನ್ನ ಭದ್ರತೆಗಾಗಿ ನಾನು ನಿನ್ನಲ್ಲಿ ಕೆಲವನ್ನು ಪಡೆದುಕೊಳ್ಳಲೇಬೇಕಾಗುತ್ತದೆ. ಏನದು? ಯಾರನ್ನು ಬೇಕಾದರೂ ನಂಬಬಹುದು, ಆದರೆ ಗಂಡು ಮಕ್ಕಳನ್ನು ಮಾತ್ರ ನಂಬಲಿಕ್ಕಾಗುವುದಿಲ್ಲ. ಯಾಕೋ? ಬೇಕಾದಾಗ ಮಾತ್ರ ಚಿನ್ನಾರನ್ನ ಮುತ್ತುಂಟೆಲ್ಲ ಕರೆಯುದು, ಮತ್ತೆ ಅವ್ರದ್ದು ಬೇರೆ ಮಾತು. ಅದೇನು ಹಾಗೆ? ಅದು ಹಾಗೆ ಕರತಟ್ಟಿ ಭಾಷೆ ಕೊಡಬೇಕು. ನಿನ್ನ ಸಮಸ್ತ ಸೌಭಾಗ್ಯವನ್ನು, ಮೇದಿನಿಯ ಅಧಿಕಾರವನ್ನು ದಾರೇರಿದು ನಾನು ಅವಶ್ಯ ಸಂದರ್ಭದಲ್ಲಿ ಕೇಳಿದಾಗ ಕೊಡುತ್ತೇನೆ ಎನ್ನುವ ಹಾಗೆ ಭಾಷೆ ಇದ್ದರೆ
ನಿನ್ನ ವಿವಾಹ ಆಗುವರೆ ನಾನು ಪೂರ್ಣ ಮನಸ್ಸಿನಿಂದ ಒಪ್ಪುತ್ತೇನೆ. ಇದು ತ್ರಿಕರಣ ಪೂರ್ವಕವಾಗಿ ಕರಕಟ್ಟಿ ಬಾಯಿದ್ದೇನೆ. ನನ್ನನ್ನು ಮದುವೆಯಾಗುತ್ತೀಯಾ? ಸರಿ, ಇಲ್ಲಿಗೆ ತೆರಳೋಣ ಅಲ್ಲವೇ? ಎಲ್ಲಿ ಹೋಗುವುದು? ಮನೆಗೆ. ಅಲ್ಲಿ ಅವಳಿಲ್ವಾ ಶಿವೆ? ನಾನು ಬರುದಿಲ್ಲ ಅಲ್ಲಿಗೆ. ಮತ್ತೆ ಎಲ್ಲಿಗೆ ಹೋಗುವುದು? ನಾವಿಲ್ಲೇ ಇರೋಣ. ಇಲ್ಲಿರುವುದಾ? ಈ ಕಾಡಿನಲ್ಲಿ? ಸ್ವಲ್ಪ ನಿಲ್ಲಿ. ಹಾ. ನೋಡಿ ಹೇಗುಂಟು ಈ ಮಹಲು. ಬಹಳಷ್ಟು ಸುಂದರವಾಗಿದೆ ಅಲ್ಲ. ಮೂರ್ ಅಂತಸ್ತುಂಟಿಲ್ಲಿ ನೋಡಿ. ನಿನ್ನದೇ ಅಲ್ಲವೇ? ಅಷ್ಟೇ ಇಲ್ಲ, ಅಲ್ಲಿ ಹಿಂದೆ ನೋಡಿ 4 ದೃಷ್ಟಿ ಬೊಂಬೆಗಳು. ಒಂದು ಚಿನ್ನದ್ದು, ಒಂದು ಬೆಳ್ಳಿದ್ದು, ಒಂದು ಕಂಚಿದ್ದು, ಒಂದು ಹಿತ್ತಾಳೆದ್ದು. ಓಹೋ, ಯಾಕೆ ಏರಿಸಿದ್ದು ಇದನ್ನು? ಅಲ್ಲ, ದೃಷ್ಟಿ ಬೊಂಬೆಗಳು ಅಂತ. ಅಲ್ಲ, ಈ ಕಾಡಿನಲ್ಲಿ ಯಾರೇ ದೃಷ್ಟಿ ಹಾಕ್ತಾರೆ? ಅಲ್ಲ, ಇರ್ಲಿ, ಯಾರಾದ್ರೂ ಬಂದ್ರೆ. ಓಹೋ. ಇಲ್ಲಿ ಬನ್ನಿ. ಉಂಟಲ್ಲ, ಇದು ಚಿನ್ನದ್ದೇ. ಓಹೋ, ಇದು ಬೆಳ್ಳಿದ್ದು, ಅದು ಕಂಚಿದ್ದು, ಮತ್ತೆ ಅದು ಉಂಟಲ್ಲ, ಅದು ಹಿತ್ತಾಳೆದ್ದು. ನಾವಿನ್ನು ತೆರಳೋಣ ಅಲ್ಲವೇ? ಅಸುರರು ಹೀಗೆ ಅನೇಕ ನಮ್ಮ ಪೂರ್ವಜರು ಆಲಿ ಬಾಳಿ ಕೀರ್ತಿಯನ್ನು ಬೆಳಗಿಸಿದ ಶೋಣಿತಾ ನಗರದ ಅಧಿಕಾರವು ದುರ್ಜಯನಾದ ನನಗೆ ಒದಗಿ ಬಂತು. ಸ್ವ ಸಾಮರ್ಥ್ಯದಿಂದ ರಕ್ತದ ವೀರರನ್ನೆಲ್ಲ ಒಂದುಗೂಡಿಸಿ ಅಧಿಕಾರ ಸ್ಥಾಪಿಸಿದೆ. ದೇಹ ಬಲ ಇದ್ದರೆ ಸಾಲದು, ದೈವ ಬಲವೂ ಬೇಕು ಎಂದು ಬಗೆದು ಬ್ರಹ್ಮನೊಲುಮೆಯನ್ನು ಸಾಧಿಸಿದೆ. ಗತಿಸಿದ ದೇಹ ಪುನರ್ ಉದಿಸಿ ಬಂದರೆ ಮಗೆ ವರ್ಣ ಎಂಬ ವರವನ್ನು ಪಡೆದೆ. ಎಡ ಬಲ ನೋಡಿದರೆ ಸಡಗರಿದಿ ಮೆರವ ವೀರ ಕಳ್ಳರು ನನ್ನ ಈ ಸೌಭಾಗ್ಯಕ್ಕೆ ಪಿಡುಗಣ್ಣರಾದರೂ ಬೆಸಗೊಳ್ಳುತ್ತಾರೆ. ಆದರೆ ಸದ್ಯಕ್ಕೆ ಬಂದ ಸುದ್ದಿ, ನನ್ನ ತಂಗಿಯಾದ ಕರಾಳ ನೇತ್ರ ಕೈಗಳೆರಡನ್ನು ಮನುಜನಾದ ಶ್ವೇತಕುಮಾರ ಎಂಬವನು ಕತ್ತರಿಸಿದ್ದಾನಂತೆ ಎಂಬ ಪ್ರಶ್ನಿಸುವುದಕ್ಕೆ ಬಂದ ಆ ಮನುಜನಿಗೆ ಸರಿಯಾದ ಶಿಕ್ಷೆ ಒದಗಿಸುವುದಕ್ಕೆ ನಾನೇ ಹೋಗುತ್ತೇನೆ. ಅವನ ಮಡದಿಯನ್ನು ಎಳೆದು ತರುವುದಕ್ಕೆ. ಯಾರಲ್ಲಿ?
ಪ್ರಣಾಮಗಳು. ಎದ್ದೇಳು. ಶೋಣಿತಾಪುರದ ಸೈನ್ಯ ಸಿದ್ಧವಾಗಿದ್ದೆ. ಹಾ ನೀವು ಸಮರ ಸನ್ನದ್ಧರಾಗಿದ್ದೀರಿ. ಹಾ ಚಿಗುರೆಲೆಯನ್ನು ಚೀಟುವುದಕ್ಕೆ ಕೊಡಲಿ ಏಕೆ? ಹಾ ಅಪ್ಪಣೆಯನ್ನು ಕೊಡಿ. ಹಾ ಆ ಶ್ವೇತ ಕುಮಾರನ ರುಂಡವನ್ನು ಕಡಿದು ಹಾ ಆತನ ಮಡದಿಯಾದ ಶಿವೆಯನ್ನು ನಿಮಗೆ ತಂದು ಒಪ್ಪಿಸುವೆ. ಹಾ. ಬಿಡಿ ಚಿಂತೆ. ನಿನ್ನಿಂದ ಇದು ಸಾಧ್ಯವಾದಿದ್ದೆ ಮಗನೇ. ಅಪ್ಪಯ್ಯ, ಮಗನೇ. ಹರಿಹರ ಬ್ರಹ್ಮರು ನನ್ನೊಡನೆ ಹೋರಾಡಲು ಬಂದರು. ಹಾ ನಾನು ಹೆದರಲಾರೆ. ಹಾ ಕೆರಳಿದ ಕೇಸರಿಯೊಡನೆ ಬಡ ಕುರಿಗಳು ಹೋರಾಡುವುದುಂಟೆ. ಹಾ ಅರೆ ಕ್ಷಣದಲ್ಲಿ ರುದ್ರಪ್ರದ ಸೆರೆಯನ್ನು ಕತ್ತರಿಸಿಸವೆ. ಹಾ ನಿನಗೆ ಇಷ್ಟೊಂದು ಕೋಪ ಏತಕ್ಕೆ ಮಗನೇ? ಅವನು ನನ್ನ ಅತ್ತೆಯ ಮೇಲೆ ಕೈ ಮಾಡಿದ್ದಾನೆ. ಹಾ ಆತನ ನೆತ್ತರನ್ನು ಹೀರದಿದ್ದರೆ ಹಾ ನಾನು ನಿಮ್ಮ ಮಗನೇ ಅಲ್ಲ. ಹಾ ನಿಮ್ಮ ಯೌವನವನ್ನು ಕುಗ್ಗಿಸುವುದಕ್ಕಾಗಿ ನಾನು ಹುಟ್ಟಿದವನಲ್ಲ. ಹಾ ನಿಮ್ಮ ಕೀರ್ತಿಯನ್ನು ಬೆಳಗುವುದಕ್ಕಾಗಿ ಹುಟ್ಟಿದವನು. ಹಾ ನಾನು ಭೋಗಪುತ್ರನಲ್ಲ, ಹಾ ಕರ್ಮಪುತ್ರನಾಗಿದ್ದೇನೆ. ಬಿಡಿ ಚಿಂತೆ. ಮಗನೇ. ನಿನ್ನಯ ಬಲು ಸಹಜ ವಿರೋಕ್ತಿ ಗುಂಬಿದೆ. ನಿನ್ನಯ ಬಲು ಸಹಜ ವಿರೋಕ್ತಿ ಗುಂಬಿದೆ. ಹುಲು ನರನ ತರಿದೊಡ್ಡಿ ತರುಣಿಯ. ಹುಲು ನರನ ತರಿದೊಡ್ಡಿ ತರುಣಿಯ ಎಳೆದು ಮಗನೇ. ಅಪ್ಪಯ್ಯ, ಹಲವು ಮಕ್ಕಳು ಯಾಕೆ? ಹಾ. ಕುಲಕ್ಕೆ ನೀನೊಬ್ಬನೇ ಸಾಕು. ಹೌದು, ಕೈ ಎತ್ತಿ ಆಶೀರ್ವಾದ ಮಾಡಿದ್ದೇನೆ. ಆಗಲಿ ಅಪ್ಪಯ್ಯ. ಹೋಗಿ ಬಾ, ಶುಭವಾಗಲಿ. ಜಯವನ್ನು ಗಳಿಸಿ ಬಾ. ಹಾಗೇ ಆಗಲಿ.
ಮಂಗಳವಾಗಲಿ ಎಂದು ಆಶೀರ್ವದಿಸಿದ್ದಾರೆ. ಶೋಣಿತಾಪುರದ ಸೈನ್ಯ ನನ್ನ ಆಜ್ಞೆಗಾಗಿ ಕಾಯುತ್ತಾ ಇದೆ. ವೀರ ಕಟಾರಿಯನ್ನು ಹಿಡಿದು ರಥವನ್ನೇರಿ ಅತ್ತ ಸಾಗುತ್ತೇವೆ. ಪುರವ ಮುತ್ತಿರಲಂತು ಮಂತ್ರಿಯೂ, ಪುರವ ಮುತ್ತಿರಲಂತು ಮಂತ್ರಿಯೂ, ಹರ ಹರ ಭೂಪಾಲನಿಲ್ಲದೆ ಪರಿಗರೆದು ನಡೆದದರ ಕಳರೇನ ಮಾಡುವುದು. ಹರ ಹರ ಅನ್ಯರ ಅಸಹಾಯಕತೆ ಉಳಿದವರಿಗೆ ದೌಷ್ಟವನ್ನು ಮೆರೆಸುವುದಕ್ಕೆ ದಾರಿಯಾಗುತ್ತವೆ ಎಂಬುದಕ್ಕೆ ಸಾಕ್ಷಿಯೇ ಎಂಬಂತೆ ನಮ್ಮರಸನಾದ ಶ್ವೇತಕುಮಾರರು ಇಲ್ಲದಿರುವ ಸಮಯದಲ್ಲಿ ಆ ರಕ್ಕಸರಿಲ್ಲಿಗೆ ದಾಳಿ ಮಾಡಿದ್ದಾರೆ. ಪಾಂಡವರನ್ನು ತಡೆಯುವುದಕ್ಕೆ ಸರಿಯಾದ ಸೇನಾಪಡೆ ಇಲ್ಲ, ಸರಿಯಾದ ನಿರ್ದೇಶಕರಿಲ್ಲ. ಪುರವನ್ನುಳಿಸಲು ಏನು ಮಾಡುವುದು? ಶಿವನೇ ಶಿವನೇ. ಭಯವೇ? ಭಯಪಡಬೇಡಿ. ಅರಿಗಳನ್ನು ತಡೆಯುವುದಕ್ಕೆ ಯಾರಿದ್ದಾರೆ ಎಂಬ ಚಿಂತೆಯೂ ಬೇಡ. ನಾನಿದ್ದೇನೆ ಅಪ್ಪ. ಕಳ್ಳರನ್ನು ತಡೆಯುತ್ತೇನೆ. ಅದು ನಿನ್ನಿಂದ ಸಾಧ್ಯವೇ? ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಜನನಿಯನ್ನು ಜನ್ಮಭೂಮಿಯನ್ನು ರಕ್ಷಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಹೌದು. ಹುಟ್ಟೂರಿಗೆ ಕಷ್ಟಪಡಲು ಬಂದಾರನು ಭುಜದಲ್ಲಿ ಉಕ್ಕುತ್ತಿರುವ ಶೌರ್ಯದ ಮೇಲೆ ಅತೀತವಾದ ವಿಶ್ವಾಸವಿರಿಸಿ ನೀನೇನೋ ಹರಡುತ್ತಿ. ಆದರೆ ಹಿರಿಯವನಾದ ನಾನು ಆಲೋಚಿಸಬೇಡವೇ ಹೇಳು? ಹೌದು ಮಗನೇ. ತಂದೆ, ಏಕಕಾಲದಲ್ಲಿ ದಾಳಿಗೈದ ಆ ದಾನವರನ್ನು ನಿನ್ನಿಂದ ತಡೆಯುವುದಕ್ಕೆ
ಸಾಧ್ಯವೇ? ನೀನಿನ್ನು ಸಣ್ಣವನಲ್ಲ. ನಾನು ಸಣ್ಣವನಾದರೇನು ಕಲಿತ ವಿದ್ಯೆ ಅಮೋಘವಾದದ್ದು. ಒಂದು ಚಿಕ್ಕ ಬೆಂಕಿಯ ಸುಡು ಇಡೀ ಪ್ರಪಂಚವನ್ನೇ ಸುಡಬಲ್ಲದ್ದು. ಅಂಕುಶ ಎಂಬ ಆಯುಧ ಸಣ್ಣದಾದರೇನು ಆನೆಯನ್ನೇ ನಿಯಂತ್ರಿಸುತ್ತದೆ. ಹೌದು, ಹಾಗಾಗಿ ನನ್ನನ್ನು ಕಳಿಸಿಕೊಡಪ್ಪ. ಹಳರಳು ತಗೊಳ್ಳುತ್ತೇನೆ. ಶಿವ ಕಾದುಕೊಳ್ಳಲೇ ನಿನ್ನ ಸಾದರದಿ ಜಯಿಸಿನಲು ಪೋದ ಪದಕಿರಗಿ ಮಗನೇ ಮಗನೇ, ತಂದೆ, ನಿನ್ನ ಉತ್ಸಾಹದ ಬೆಂಕಿಗೆ ನಾನು ತಣ್ಣೀರು ಎರಚುವುದಿಲ್ಲ. ಅನ್ನದ ಋಣವನ್ನು ತೀರಿಸಲು ಹೊರಟ ನಿನಗೆ ಆ ಶಿವ ಕಾಪಾಡುತ್ತಾನೆಂಬ ನಂಬಿಕೆ ನನಗಿದೆ. ನೀನು ವಿಜಯಶಾಲಿಯಾಗಿ ಬಾ ಮಗನೇ. ಪರಾಕ್ರಮವನ್ನು ಮೆಚ್ಚಲೇಬೇಕು. ಹೌದು, ದಾನವ ವೀರರೆಲ್ಲದರೆ ಗುರುಳಿಸಿ ಮೆರೆಯುತ್ತಿರೆಯಲ್ಲ. ಹೌದು. ಯಾರು ನೀನು? ನಿನ್ನ ಹೆಸರೇನು? ಯಾಕೆ ರುದ್ರಪುರದಲ್ಲಿರುವೆ? ಹೇಳು. Oh
ನೀನು ಮಂತ್ರಿ ಘೋರ, ಆದರೆ ನಾನು ಸಾಮಾನ್ಯನಲ್ಲ. ಶೋಣಿತಾಪುರದೊಡೆಯನಾದ ದುರ್ದಯಾಸುರನ ಪುತ್ರ ರೋಹಿತ ನೇತ್ರನೆಂಬುದು ನನ್ನ ಹೆಸರು. ನಿನ್ನ ಒಡೆಯನಾದ ಆತನನ್ನು ಪಡೆದು ಆತನ ಮಡದಿಯಾದ ಶಿವೆಯನ್ನು ಕರೆದೊಯ್ಯಲು ಬಂದಿದ್ದೇನೆ. ಹೇಳಿದರೆ ಸಲ್ಲಿ, ಲವಾರಿನ ಪ್ರಾಣ ಹೋಗಿದ್ದು. ಸೀತಕೇತನ ಉದಯ ಆಯಿತು. ಶಿವೆಯನ್ನು ಹುಡುಕ್ತಾ ಆಚೆ ಸಾಗುತ್ತೇನೆ. ಶಿವೆಯನ್ನು ಎಳೆದು ತಂದಿದ್ದೇನೆ. ಇನ್ನೇನಾದರೂ ಆಗಬೇಕಾದಲ್ಲಿ ಕಳಿಸಿ. ಅಪ್ಪಯ್ಯ ಆಯತ್ತಗೊಂಡಿದ್ಯಾ? ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆಗಲಿ ಅಪ್ಪಯ್ಯ. ಓ ಮಂದಗಮನೆ, ಮಂದಗಮನೆ ಕೇಳು ನಿನಗಾನಂದದ ದಿವಸಗಳು, ನಿನಗಾನಂದದ ದಿವಸಗಳು. ಕೇಳು ಮಂದಗಮನೆ ಕೇಳು, ಮಂದಗಮನೆ ಕೇಳು ನಿನಗಾನಂದದ ದಿವಸಗಳು, ನಿನಗಾನಂದದ ದಿವಸಗಳು. ಬಂದುದ ಬರಿಸುತ್ತ ಅಂದದುಳೆನ್ನನು, ಬಂದುದು ವರಿಸುತ್ತ ಅಂದದುಳೆನ್ನನು, ಹೊಂದುದ ಸುಖಿ ಪುದುಮಾದದ ಭರತವು. ಮಂದಗಮನೆ ಕೇಳು ನಿನಗಾನಂದದ ದಿವಸಗಳು, ನಿನಗಾನಂದದ ದಿವಸಗಳು. ಕೇಳು ಮಂದಗಮನೆ, ಬೇಟೆಗಾರನನ್ನು ನೋಡಿದ ಜಿಂಕೆ ಮರಿಯಂತೆ ಭಯಪಟ್ಟಿದ್ದಿ ಎನ್ನುವುದು ನನಗೆ ತಿಳಿಯಿತು. ಭಯಪಡದಿರು, ನಿನಗೆ ಸೌಖ್ಯವನ್ನು ಕೊಡುವುದಕ್ಕಾಗಿ ಕರೆತಂದವ ನಾನಿದ್ದೇನೆ. ನನ್ನ ತಂಗಿ ನಿನ್ನ ರೂಪರಾಶಿಯ ಬಗ್ಗೆ ಹೊಗಳುವಾಗಲೇ ನಿನ್ನನ್ನೇ ಮದುವೆಯಾಗಿಕೊಳ್ಳಬೇಕೆಂದುಕೊಂಡೆ. ನನ್ನ ಈ 2 ತೋಳ ತೆಕ್ಕೆಗೆ ನೀ ಬಂದೆ ಎಂದಾದರೆ ಇಂದಿನಿಂದ ನಿನಗೆ ಆನಂದದ ದಿವಸಗಳು. ಏನು ಹೇಳುತ್ತೀ? ರಕತಾಧಿಪ ಕೀಳು ಸೊಕ್ಕಿನ ನುಡಿಗಳ ಕೇಳು.
ಸೊಕ್ಕಿನ ನುಡಿಗಳನ್ನು ಕಣಿಸದಿರೆನ್ನೋಳು ಸಿಕ್ಕುವಳಲ್ಲನ ಥಕ್ಕನ ಬಲಿಯುಳು ಸಿಕ್ಕುವಳಲ್ಲನ ಥಕ್ಕನ ಬಲಿಯೋಳು ಮಿಕ್ಕಿ ಮಾತಾಡದಿರೋ ಸುಕ್ಕಿನ ನುಡಿಗಳನ್ನು ಕಣಿಸದಿರೆನ್ನೋಳು ಕೇಳು ಅಯ್ಯ ದುರ್ಜಯಾಸುರ, ಏನೇ? ನೀನು ಸಾಮಾನ್ಯ ರಾಕ್ಷಸನಲ್ಲ, ಹಾ. ರಾಕ್ಷಸರಿಗೆಲ್ಲ ನಾಯಕ. ಹೌದು. ನಿನ್ನ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದಿತ್ತು. ಹಾ ನೀನು ಸೊಕ್ಕಿನ ನುಡಿಗಳನ್ನು ಆಡುತ್ತಿರುವೆ, ಹಾ ನಾನದನ್ನು ಲೆಕ್ಕಿಸಲಾರೆ. ಹಾ ಇನ್ನೊಬ್ಬ ಟಕ್ಕನೆಂದು ತಿಳಿಯಿತು, ಹಾ. ಹಾಗಾಗಿ ನೀನು ಬೀಸಿದ ಬಲೆಗೆ ನಾನು ಸಿಲುಕಲಾರೆ. ಹಾ. ಬೇರೆ ಮೀರಿ ಮಾತನಾಡದಿರು. ಹಾ ನಾನು ಪರನಾರಿ ಎಂಬುದು ನಿನಗೆ ತಿಳಿದಿರಲಿ. ಹಾ. ನನಗೆ ವಿವಾಹವಾಗಿದೆ. ಹಾ. ನಾನು ರುದ್ರಪುರೇಶನ ಮರಳಿ. ಸುರೆಯನ್ನು ಕುಡಿದು ಮತಿ ಕೆಟ್ಟು ಹಾ. ನಾರಿಯರನ್ನು ಬಯಸುವ ಚರಿತಹೀನರು ರಾಕ್ಷಸರು. ಹಾ ನನ್ನನ್ನು ಬಯಸಬೇಡ, ಕೆಡುಕು ಉಂಟಾದಿದು ಎಚ್ಚರ. ಏನಾದರೂ ಸೇರಿದ ಮಾನವೀಯ ನಿರ್ಧಾರ ಕಾರಣ ದಾನವನ ಪ್ರತಿಯೊಂದು ದಿನವೆಂಟಿದ್ದ ನವತಿಯನು ಮದುವೆಯಾಗಿದ್ದೇನೆ ಮರ್ತ್ಯ ವಿಚಾರವನ್ನು ಆಡದಿರು. ಹಾ. ನಿನ್ನ ರಮಣ ನೇಣಿಕೆ ನಿನಗೆ ಬೇಡ. ಸತಿಯ ರಕ್ಷಣೆಗೆ ಬಾರದವ ಅವ ಗಂಡು ಅಲ್ಲ, ಅವ ಭಂಡ. ರಕ್ಕಸರ ಅಧಿಪತಿಯಾದ ನಾನಿದ್ದೇನೆ ನಿನಗೆ. ಹಾ. ನಿನಗೆ ಪೂರ್ಣ ರಕ್ಷೆಯನ್ನು ಕೊಡುತ್ತೇನೆ. ಹಾ. ಬಾರೆ ವರಿಸು. ನಿನಗೆ ಇತಿಹಾಸ ಗೊತ್ತಿಲ್ಲವೇ? ಏನೇ ಅದು? ನೀನು ಚರಿತ್ರೆಯನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. ಹಾ ಶೂರಪರ್ವತನು ಸಚಿಯನ್ನು ಬಯಸಿ ನಾಶವಾದ. ಹಾ ಸೈರಂಜಿಯನ್ನು ಕೀಚಕನು ಬಯಸಿ ಮಣ್ಣು ಸೇರಿದ. ಹೌದು. ನಿನಗೆ ಆಶ್ಚರ್ಯ ಕಲಿಸುತ್ತಿಲ್ಲ. ಹಾ ನನ್ನನ್ನು ರುದ್ರಪುರದ ಅರಮನೆಗೆ ಕಳುಹಿಸಿಕೊಟ್ಟು ಪುಣ್ಯವನ್ನು ಕಟ್ಟಿಕೊ. ಎಲೆ ಸುದತಿ, ಇಷ್ಟು ಸಲುಗೆ ಕೊಟ್ಟು ಮಾತನಾಡಿದರು. ಹಾ. ನಿನ್ನ ಹಳೆ ಕೊಟ್ಟು ಕಥೆಗಳನ್ನು ಹೇಳುತ್ತಾ ಇದ್ದೀಯಲ್ಲ. ಹಾ. ಬಿಡು, ನಿನಗೆ ಒಂದಷ್ಟು ಅವಧಿಗಳನ್ನು ಕೊಡುತ್ತೇನೆ. ಹಾ. ಇಂದಿನಿಂದ 8 ದಿವಸದೊಳಗೆ ನೀನು ನನ್ನನ್ನು ಸೇರಿದರೆ ಸರಿ. ಇಲ್ಲವಾದರೆ ಅದರ ಪರಿಣಾಮ ಬೇರೆ ಆದೀತು. ಯಾರಲ್ಲಿ ಒಳಗೆ ಮನೆಗೆ ಹಾಕಿ. ಆಯ್ತಲ್ಲ, ಯಾರಾದರೂ ಹೋಗುವಾಗ ಎಲ್ಲಿಗೆ ಹೊರಟದ್ದು ಅಂತ ಕೇಳಬಹುದೇನೆ? ಮತ್ತಲ್ಲವೇ? ಏನೇ ಆಗಲಿ ನನ್ನನ್ನು ಅನಿಸುತ್ತಿಲ್ಲ. ಅಯ್ಯೋ ಅಯ್ಯೋ ಶ್ರೀರಾಮಚಂದ್ರನಿಗೆ ಏನಂತ ಹೇಳಲಿ? ನನ್ನ ಅರಸಿಯಾದಂತಹ ಶಿವೆಯನ್ನು ದುಷ್ಟರು ಎಳೆದುಕೊಂಡು ಹೋಗುತ್ತಿದ್ದಾರೆ. ಅವರ ರಕ್ಷಣೆಗಾಗಿ ಹೋಗ್ಲಿ ಬಿಡುತ್ತಾನೆ, ಅವಳು ನಾನೇ ಬಯಸಿದ್ದೆ. ಅವಳ ಧರ್ಮಪತ್ನಿಯೇ. ನಿಮ್ಮ ಧರ್ಮಕ್ಕೆ ಹೋಗ್ಲಿ. ನನಗೆ ಹೀಗೆ ಆಗಬೇಕಾದದ್ದೇ. ನಾಡಿನ ತೆರಳಿಕೆ ನನ್ನಲ್ಲಿ ಕಾಲಾವಕಾಶ ಹೋಗುವುದಕ್ಕಿಂತ ಮುಂಚೆ ಆ ದಿನ ಹೇಳಿದ್ದಲ್ಲ, ತರಗತಿ ಭಾಷೆ ಕೊಟ್ಟಿದ್ದಲ್ಲ, ಕೊಡಿ. ಯಾವುದೇ ಅದು? ಅದಕ್ಕೆ ಹೇಳುದು ಗಂಡು ಮಕ್ಕಳನ್ನು ನಂಬಾಗಿಲ್ಲ. ಬೇಗನೆ ಸಮಾಧಾನವನ್ನು ಕೊಡಬೇಕು ನಮಗೀಗ. ಈ ಬಾರಿ ಆಗುತ್ತಿಲ್ಲ. ಇನ್ನೊಮ್ಮೆ ಕೊಡುತ್ತೇನೆ. ಇದು ನಿನ್ನಲ್ಲ ಸುಮಾರಿ. ಇದೋ ಇದು ಉಂಗುರವನ್ನು ಕೊಡುತ್ತಿದ್ದೇನೆ. ನೋಡಿ ಇದು ಸರಿ ಆಗ್ತದೆ ನನಗೆ. ಸರಿಯಾಗದೆ ಏನು? ಯಾರ್ಯಾರು ಹಾಕೊಂಡ್ರೆ ಆಗವೇ ಆಗುದು. ಯಾಕೆ ನನ್ನಲ್ಲಿದ್ದು ಆ ಕೊಡಿ ಕಟ್ಟಿ ಕೊಡ್ಬೇಕಾ? ಇಗೋ ಬಣ್ಣದ ಕಟ್ಟಿಯನ್ನು ಕೊಡುತ್ತಿದ್ದೇನೆ. ಬೇಕಂತಿದ್ದೆ ನಾನು. ಬೇಡ ಹೇಳುವುದಿಲ್ಲ. ಅದು ಹೋಗಿ ಮೇಲಿಂದ ಹೋಗ್ತೇನೆ. ಕರ್ಕೊಂಡು ಹೋಗ್ಬೇಕು.
ಹೋಗಿ ಬೇಗ. ಬಲ್ಲಿರೇನಯ್ಯ ಕಲಿಯನಯ್ಯ, ಇರುವಂತಹ ಸ್ಥಳ ರುದ್ರಪುರಕ್ಕೆ ಯಾರೆಂದುಕೊಂಡಿದ್ವಿ? ಶ್ವೇತಕುಮಾರನೆಂದು. ಏಕೆ ಬೇಕು ಶ್ವೇತಕುಮಾರನಿಗೆ? ಅದೇನು ಹಾಗೆ? ಅದು ಹಾಗೆ, ಈಗ ಮಧ್ಯರಾತ್ರಿಯಲ್ಲಿ ಅಧಿಕಾರ ಬದಲಾವಣೆ. ಆಯ್ತು, ಹೇಗುಂಟು ನಿಮಗೆ? ಎಂತದು? ಅಲ್ಲ, ಸಂಬಳ ಹೇಗುಂಟು? ತೊಂದರೆ ಇಲ್ಲ. ನಿಮಗೆ ನಗಡವಾಗಲು ಗೊತ್ತಾಗ್ತದೆ. ಬೇಸರ ಮಾಡ್ಕೊಳ್ಬೇಡಿ, ಹೆಣ್ಣೊಬ್ಬಳು ಪಟ್ಟಕ್ಕೆ ಬಂದಿದ್ದಾಳೆ ಎಂಬ ಕಾರಣಕ್ಕೆ ಕೊಡೋದು ಕಡಿಮೆ ಆಗ್ತದೆ ಅಂತ ಭಾವಿಸುವುದು ಬೇಡ. ಇದಕ್ಕಿಂತ 2 ಮುಚ್ಚು ಹೆಚ್ಚು ಕೊಡ್ತೇನೆ ನಾನು. ಆದೀತು. ಆಯ್ತಲ್ಲ, ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದೀನಿ. ಆದ್ರೆ ನನಗೆ ಬೇಕಾದ್ದಲ್ಲ, ಮತ್ತೆ? ನನ್ನ ಅಪ್ಪ ಹೇಳಿದ್ದಾರೆ ಇಷ್ಟನ್ನು ಮಾಡಿ ಬಾ ಮಗಳೇ ಎಂದು. ಅಪ್ಪ ಪರ್ವತನ ಸಹಿತ ಹೇಳ್ತೇನಂತೆ, ಏನಾಗುತ್ತದೆ ನೋಡೋಣ. ಎಂತಹ ಧೈರ್ಯವೋ ನಿನ್ನದು! ಒಬ್ಬಂಟಿಯಾಗಿ ನಗರವನ್ನು ಸೇರಿ ಸಮಯಕ್ಕೆ ಮುಂದಾಗಿದ್ದೀಯಲ್ಲ. ಯಾರು ಯಾತಕ್ಕಾಗಿ ಬಂದಿರುವೆ? ದರ್ಪದಿಂದ ಮುಂದುವರಿದು ಬಂದೆ ಎಂದಾದರೆ ನಿನ್ನ ತಲೆ ಕಟ್ಟಿಕೊಳ್ಳಬೇಕಾದೀತು. ಎಚ್ಚರ. ನಾನು ಯಾರನ್ನು ತಿಳಿದಿಲ್ಲವೇ? ಯಾರು? ರುದ್ರಾಪುರದ ಅಧಿಕಾರಿ ಶ್ವೇತಕುಮಾರನೇ ನಾನು. ಹೌದೇ? ನಮ್ಮ ಪುರದ ಮೇಲೆ ದಾಳಿ ಮಾಡಿ ನಿನ್ನ ಪತ್ನಿಯನ್ನು ತಂದೆಯ ಒಳ್ಳೆಯ ಮಾತಿನಲ್ಲಿ ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ ಶಿಕ್ಷೆ ಅನುಭವಿಸುತ್ತೀಯ. ಎಚ್ಚರ. ನನಗೆ ಶಿಕ್ಷೆ ಬರುತ್ತೀಯ? ನೀನು ಮಾಡಿರುವಂತಹ ಅನ್ಯಾಯದ ಪರಿಜ್ಞಾನ ಉಂಟಲ್ಲ ನಿನಗೆ? ನನ್ನ ತಂಗಿಯಾದ ಕರಾಳ ನೇತ್ರ ಕೈಗಳೆರಡನ್ನು ಕತ್ತರಿಸಿದ್ದೀಯ ಪಾಪಿ.
ಸೆಗಿದೆ. ನಿನ್ನ ತಂಗಿಯ ಕೈ ಕಡಿದದ್ದು ಸೂಚನೆ. ಈಗ ಇನ್ನೊಂದು ಸ್ಥಾಪನೆ ಮಾಡುತ್ತೇನೆ. ಏನದು? ಏನು ಗೊತ್ತೇ? ನಿನ್ನ ತಲೆ ಕಡಿದು ನನ್ನ ಅಧಿಕಾರ ಸ್ಥಾಪಿಸುತ್ತೇನೆ. ಬಾ ಮುಂದೆ ನೋಡೋಣ. ವಿಭವದೊಳಿರುವ ಸಮಯದಿ ಸತ್ತ ನೃಪನ ಬಲ್ಲಿದೆ ಪರಾಕ್ರಮ ಕಂಠೀರ ಇರುವಂತಹ ಸ್ಥಳ ಜೈಮಿನಿಪುರಕ್ಕೆ ಯಾರೆಂದು ಕೇಳಿದ್ದೇನೆ.
ಯಮನೆಂದು ಕೇಳಿದ್ದೇನೆ. ಹೊರಟು ಬಂದಂತಹ ಕಾರ್ಯಕಾರಿ ಜಗತ್ತಿನ ಜೀವಕೋಟಿಗಳು ಆಯುಷ್ಯ ಮುಗಿದಾಗ ಸಾವು ಸಂಭವಿಸುತ್ತದೆ. ಜೀವಿಯ ಶರೀರದಲ್ಲಿರುವ ಭೌತಿಕ ದೇಹದಿಂದ ಆಕರ್ಷಿಸಿ ಆತನ ಜೀವದಲ್ಲಿ ಅದೃಷ್ಟವಾದಂತಹ ಒಂದು ಸೂತ್ರವಿದೆ, ಅದುವೇ ಕಾಲಪಾಶ. ಈ ಸೂತ್ರವನ್ನು ಧರಿಸಿದವನು ನಾನು. ಹಾಗಿರುವಾಗ ಪಾಪಾತ್ಮಗಳಿಗೆ ರೌದ್ರಮೂರ್ತಿಯಾಗಿ, ಪುಣ್ಯಾತ್ಮರಿಗೆ ಸ್ಮೂರ್ತಿಯಾಗಿ ನಾನು ಕಂಡು ಬರುತ್ತಾ ಇದ್ದೇನೆ. ಹಾಗಿರುವಾಗ ಇಂದಿನ ಪ್ರೇತಾತ್ಮಗಳು ಎಲ್ಲಿದೆ? ಚಿತ್ರಗುಪ್ತರೇ, ಬರಲಿ ಈ ಕಡೆಗೆ. ಯಮಧರ್ಮ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಹೇಳು ಚಿತ್ರಗುಪ್ತರೇ, ಇಂದಿನ ವಿಚಾರಗಳು ಎಲ್ಲಿದೆ? ಪ್ರೇತಾತ್ಮಗಳನ್ನು ಕರೆದನ್ನೇ ಈ ಕಡೆಗೆ. ಇಲ್ಲಿ ಬಂದ ಪ್ರೇತಗಳನ್ನು ವಿಚಾರಿಸುವುದು ಯಮಧರ್ಮ, ಆದರೆ ಇಲ್ಲಿ ಬಂದು ಕೆಲಸ ಮಾಡುವುದು ನನ್ನ ಕರ್ಮ. ನೀನು ನನ್ನೊಡನೆ ಕೆಲಸ ಮಾಡುತ್ತಿದ್ದೀಯಲ್ಲ, ಅದು ನನ್ನ ಕರ್ಮ. ಇವತ್ತಿನ ದಿನ 33,33,33,333 ಜನ ಸತ್ತಿದ್ದಾರೆ. ಅದರಲ್ಲಿ 3 ಜನ ವಿಚಾರಣೆಗೆ ಬಾಕಿ ಇದ್ದಾರೆ. ಅಲ್ಲವೋ, ನಿನ್ನದು ಎಲ್ಲ 3ರಿಂದಲೇವೋ? ಅದು ಇವತ್ತು ಮಾತ್ರ ಎಲ್ಲ 3. ಮುಂದುವರಿಸು. ಅವರನ್ನು ಕರೆದರೆ ಕರೆತರಕು ಬಾ. ಚಿತ್ರಗುಪ್ತ, ಈತನ ವಿಚಾರಣವನ್ನು ತಿಳಿಸುವೆಯಾ? ಈ ಪ್ರೇತ ಓರ್ವ ಬ್ರಾಹ್ಮಣನದು. ಈ ಪ್ರೇತ ಜೀವನದಲ್ಲಿ ತಪ್ಪಿಯೂ ಸತ್ಯ ನುಡಿದಿಲ್ಲ, ಹಾಗೂ ಪುಣ್ಯದಂಶ ಎಲ್ಲಿನಷ್ಟೂ ಇಲ್ಲ. ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದ ಈತ ದೇವಸ್ವಪಹಾರ ಮಾಡಿ, ಹಲವು ಆಧಾರ ಮಾಡಿ, ಮನೆಗೆ ಆಸ್ತಿಗಾಗಿ ತನ್ನ ಜನ್ಮದಾತನನ್ನು ಒಡ ಹುಟ್ಟಿದವರನ್ನು ಕೊಂದ. ಬೇಡವಾ, ಇನ್ನದೇ ಹಣೆ ಬರ ಹೇಳುದು. ಕೈ ಹಿಡಿದ ಧರ್ಮಪತ್ನಿಗೆ ದ್ರೋಹ ಮಾಡಿ ಹೀನ ಕುಲ ಚರಿತ್ರೆ ಹೆಣ್ಣಿನ ಬಳಿಗೆ ಬಿದ್ದು ಕೊನೆಗಾಲದಲ್ಲಿ ನೀರಿಲ್ಲದೆ ದಿಕ್ಕುದೆಸೆ ಇಲ್ಲದೆ ಸತ್ತು ಹೋದ. ಬೇಡವಾ, ಈ ದುಷ್ಟನಿಗೆ ಯಾವ ಶಿಕ್ಷೆಯಿಂದ ಅಪ್ಪಣೆ ಆಗ್ಬೇಕು? ಚಿತ್ರಗುಪ್ತ, ಯಮಧರ್ಮ ಈತನನ್ನು ಕುಂಭಿಪಾಶದಲ್ಲಿ ಇರಿಸು, ಆ ನರಕದ ಯಾತನೆಯನ್ನು ಅನುಭವಿಸಲಿ. ಅಪ್ಪಣೆ ಪ್ರಭು. ಗಲಿಗೆ ಒಂದು ಇದ ಭಾಷೆ ಇಲ್ಲ, ಸುಮ್ಮನಿಲ್ಲ. ಚಿತ್ರಗುಪ್ತ, ಯಮಧರ್ಮ, ಈತನ ವಿಚಾರವನ್ನು ತಿಳಿಸು ನನಗೆ. ಈ ಪ್ರೇತ ಓರ್ವ ವೈಶ್ಯನದು. ಇದು ಚಿಲ್ಲರೆಯದ್ದಲ್ಲ. ಜೀವನದಲ್ಲಿ ಒಳ್ಳೆಯ ಕೆಲಸ ಸ್ವಲ್ಪ ಕೂಡ ಮಾಡ್ಲಿಲ್ಲ. ವ್ಯಾಪಾರ ಧರ್ಮವನ್ನು ಮರೆತು ಕಾಸಿನ ಆಸೆಗಾಗಿ ತುಪ್ಪಕ್ಕೆ ತೆಂಗಿನ ಎಣ್ಣೆ, ಜೇನುತುಪ್ಪಕ್ಕೆ ಬೆಲ್ಲದ ರವೆ, ಅಕ್ಕಿಗೆ ಮರಳು ಮಿಶ್ರ ಮಾಡಿ ಮಾರಾಟ ಮಾಡಿದವ ಈತ. ಈತನಿಗೆ ಯಾವ ಶಿಕ್ಷೆಯಿಂದ ಅಪ್ಪಣೆ ಆಗ್ಬೇಕು? ಚಿತ್ರಗುಪ್ತ, ಯಮಧರ್ಮ, ಈತನಿಗೆ 1-2 ಶಿಕ್ಷೆ ಸಾಲದು. ಇಲ್ಲ ಇಲ್ಲ, ಈತನಿಗೆ ಶೂಲಘೋಷ, ಕ್ರಿಮಿ ಭೋಜನವನ್ನು ಇವನಿಗೆ ಮಾಡು, ನಾಕದತ್ತ ಇವನನ್ನು ತರಳು. ಅಪ್ಪಣೆ ಪ್ರಭು. ಯಮಧರ್ಮ, ಏನು ಮೌನವಾಗಿದ್ದೀಯ? ಮೌನ ಅಲ್ಲ, ಈ ಪ್ರೇತ ಇಲ್ಲಿಗೆ ಬರಲಿಕ್ಕೆ ಭಾರಿ ಉದಾಸೀನ ಮಾಡ್ತಾ ಉಂಟು. ಏನೇ ಆಗಲಿ, ಆ ಪ್ರೇತವನ್ನು ನೀನು ಪಾಶವನ್ನಿಟ್ಟು
ತಗೊಂಡು ಬಾ ಇಲ್ಲಿಗೆ.
ಇವನು ಭೂಮಿ ಪದಾಗಿ ಭುವನವನ್ನು ಪಾಲಿಸದೆ ಶಿವ ಎಂಬ ಸತಿಯ ಬಿಟ್ಟ ವಿಚಾರದಿಂದ ತ್ರೈಲೋಕ ಸುಂದರಿಯ ತನ್ನ ಭೂಲಲನೆಯನ್ನು ಕೊಟ್ಟು ಕಾಳು ಮಾಡಿಗನು. ಬೇಡ್ವಾ ಯಮಧರ್ಮ, ಈತನೇ ಶ್ವೇತಕುಮಾರ. ಹಾಗಿದ್ರೆ ಈ ಶ್ವೇತಕುಮಾರ ಪೇತಕುಮಾರನಾಗಿ ಯಾಕಾದ ಹೇಗಾದ ಎಂದು ಗೊತ್ತಾಗಬೇಕೇ? ಪುಟವನ್ನು ತಿರುಗಿಸಿದ ನಂತರ ಪ್ರಾಯಕ್ಕೆ ಭೂಲೋಕದ ಲೋಕವಾಗಿರುವಂತಹ ರುದ್ರಪುರದಲ್ಲಿ ಈ ಶ್ವೇತಕುಮಾರನ ಆವಿರ್ಭಾವ, ಯೋಗ್ಯವಾದಂತಹ ವಿದ್ಯಾಭ್ಯಾಸ, ಪ್ರಾಯಕ್ಕೆ ಬಂದಾಗ ಮದುವೆಯನ್ನು ನಿಶ್ಚಯ ಆಯಿತು. ಹಾಗಿದ್ದರೆ ಈ ಪ್ರೇತಕುಮಾರನಿಗೆ ಯಾರ ಜೊತೆಗೆ ಮದುವೆ ಆಯಿತು ಎಂದು ಗೊತ್ತಾಗಬೇಕೇ? ಪುಟವನ್ನು ತಿರುಗಿಸಿದ ನಂತರ ಪುಟ ತಿರುಗಿದ್ರೆ ಸಾಕು, ನೀನ್ ತಿರುಗುತ್ತೇನೆ. ಕಾಶಿಯ ಕುವರಿ ಶಿವೆಯ ಜೊತೆಗೆ ಈ ಪುಣ್ಯಾತ್ಮನ ಮದುವೆ. ಆ ದಿಬ್ಬಣವನ್ನು ತೆಗೆದುಕೊಂಡು ಬರುತ್ತಿರುವಾಗ ಕರಾಳ ನೇತ್ರ ಎಂಬ ರಕ್ಕಸ ಅಡ್ಡ ಬಂದಂತಹ ಕಾರಣ ಅವಳ ಕರವನ್ನೇ ಕಟ್ಟಿಲ್ಲ. ಬೇಡ ಪ್ರತ್ಯಕ್ಷ ದೇವತಾ ಎಂಬಂತೆ ತನ್ನ ಹೆಂಡತಿಯನ್ನು ಕೈ ಹಿಡಿದಂತಹ ಹೆಂಡತಿಯನ್ನು ಒಂದು ಬೇರೆ ಒಡನೆ ನಾರಿಯೊಂದಿಗೆ ಹೋದಾಗದರೆ ಈತ ಪಾಪಿಯೇ ಸರಿ. ಇವನಿಗೆ ಶಿಕ್ಷೆಯನ್ನು ಇಳಿಸಲೇಬೇಕು. ಇವನಿಗೆ ತಡೀರಿ. ಹಾಗೆ ಪ್ರಾಣವರ್ಷಕ್ರಮಣ ಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಶಿವೆ 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 ಎಂದು 3 ಬಾರಿ ಉಚ್ಚರಿಸಿದ್ದಾನೆ. ಹಾಗಾಗಿ ಇವನಲ್ಲಿ ಕಿಂಚಿತ್ ಪುಣ್ಯಕಾಂತ ಉಂಟು. ಶ್ವೇತಕುಮಾರ, ನೀನು ಪಾಪಿಯೇ ಹೌದು. ನಿನಗೆ ಇನ್ನು ಮುಂದೆ ಯಾವ ದಯೆಯೂ ತೋರದು. ಆದರೆ ಪರಮೇಶ್ವರನ ಮಡದಿಯಾದಂತ ಶಿವೆಯನ್ನು ನೀನು ಪ್ರದರ್ಶಿಸಿದೆ. ಆಗಿರುವಾಗ ನಿನಗೆ ಒಂದು ವರವನ್ನು ಕೊಡುತ್ತೇನೆ. ನಿನಗೆ ಬೇಕಾದದ್ದನ್ನು ನನ್ನಲ್ಲಿ ಕೇಳು, ನಾನು ಈಡೇರಿಸಿಕೊಡುತ್ತೇನೆ. ಒಂದು ರಾತ್ರಿಗೆ ತರುಣಿ ಭೇಯಳ ಭೋಗವ ತರುಣಿ ಮಣಿರಂಭೆಯಳ ಭೋಗವ ಕರುಣಿಸಲು ಬೇಕಿನಗೆ ವರವದೆ ಬೇರೆ ಬೇಡನೆನು ಕರುಣಿಸಲು ಬೇಕೆನಗೆ ವರವದೆ ಬೇರೆ
ಕರುಣನಿಧಿ ಕೇಳು ಕೇಳು ಆ ಆ ಆ ಇಂದಿನ ತನಕ ನನ್ನ ಪಾಲಿಗೆ ಜಯಲಲಿತ ಎಂದಿಗೂ ಸಿಗಲಿಲ್ಲ. ಇಂದು ನೀವೇ ನನ್ನ ಪಾಲಿಗೆ ಕರುಣಾನಿಧಿಯಾಗಬೇಕು ತಂದೆ. ಏನು ಮಾತನಾಡುತ್ತಿದ್ದೀಯ? ಅದು ಕರುಣಾನಿಧಿ. ನಾನು ಭೂಲೋಕದಲ್ಲಿ ಬೇಕಾದಷ್ಟು ಸುಖವನ್ನು ಪಡೆದಿದ್ದೇನೆ. ಇಲ್ಲಿಯೂ ಕೇಳಿದಂತೆ ಮನೆಯರಿದ್ದಾರಂತೆ. ಅದರಲ್ಲಿ ನನಗಬ್ಬಿದವರು ರಂಬೆಯ ಸುಖ ಪಡೆಯಬೇಕೆಂದಿದ್ದೇನೆ. ಅದೊಂದು ಯೋಚನೆ ಮಾಡುವುದಾ? ಉದಯಕ್ಕೆ ತಂದಿರೇನೆ ಉದಯಕ್ಕೆ ತಂದಿರೇನೆ ಪಟದಲ್ಲಿ ತರುಕೊಂಡು ತರುಣಿಸುದನ ಸುನಗುತ್ತ ಬೇಡವೆಂದರು ಹೌದು ಶ್ವೇತಕುಮಾರ, ನೀನು ಇಚ್ಛಿಸಿದ್ದು ಒಂದು ಹೆಂಡತಿಯನ್ನು ಇಟ್ಟು ಇನ್ನೊಂದು ಹೆಂಡತಿಯನ್ನು ಬೇಕೆಂದು ಕೇಳುತ್ತಾ ಇದ್ದೀಯಲ್ಲ, ಇದು ನಿನ್ನ ಪಾಪ. ಶ್ವೇತಕುಮಾರ, ನಿನಗೆ ವರವನ್ನು ಹೇಗಾಗಿ ಕೊಟ್ಟಿದ್ದೇನೆ. ಕರುಣಾಕರೇ, ನೀವು ಈತನನ್ನು ರಂಬೆಯ ಮನೆಯಲ್ಲಿ ಬಿಟ್ಟು ಬನ್ನಿ. ನಾಳೆ ಸೂರ್ಯೋದಯದಂದು ಕರೆತನ್ನಿ ಈ ಕಡೆಗೆ. ಅಪ್ಪಣೆ ಬ್ರಹ್ಮ. ನೀನು ಏನು ಚಿಂತೆಯನ್ನು ಮಾಡಬೇಡ, ಅವನು ಅಲ್ಲಿಗೆ ನಿನ್ನನ್ನು ಕರೆತರ್ಕೊಂಡು ಹೋಗುತ್ತಾನೆ. ಚಿತ್ರಗುಪ್ತ, ಈತನನ್ನು ಅರಮನೆಯ ದ್ವಾರದಲ್ಲಿ ಬಿಟ್ಟು ಬನ್ನು. ಅಪ್ಪಣೆ ಬ್ರಹ್ಮ. ಆಯ್ತು ಮಾರ, ಚಳೆ ಮಾಡ್ಬೇಕು. ನೋಡು, ಇದೇ ರಂಭಾ ನಿವಾಸ. ನಿಜವಾಗಿಯೂ ಹೌದು. ಗುಪ್ತ ಚಿತ್ರನೇ. ಗುಪ್ತ ಚಿತ್ರ ನೀನು, ನಾನು ಚಿತ್ರಗುಪ್ತ. ನನ್ನನ್ನು ಯಾರ್ಯಾರ ಮನೆಯಲ್ಲಿ ತಂದು ಬಿಟ್ಟು ನೀವು ನನ್ನ ಖರ್ಚಲ್ಲಿ ರಂಭೆ ಮನೆಗೆ ಹೋಗೋದಂತ ಹೇಗೆ? ಇಲ್ಲ ಇಲ್ಲ, ನೋಡು, ಇದೇ ರಂಭಾ ನಿವಾಸ. ಆಯ್ತು, ನೀವು ನಿಮ್ಮ ಕೆಲಸ ಆಯ್ತು, ನೀನು ಹೋಗಿ ಹೋಗಿ ಮಾರಣ್ಣ. ದೊಡ್ಡ ಚೊರೆ ನೀನು. ಹೋಗಿ ಮಾರಣ್ಣ. ನಿನ್ನದು ಒಂದು ಯೋಗವ. ಹೋಗಿ ಮಾರಣ್ಣ. ಕಿರಿಗಿ ನೋಡ್ಬೇಕು ಬರು. ರಂಭೆಯ ಮನೆಯೊಳಗಿರಿಸುತ್ತ ರಂಭೆಯ ಮನೆಯೊಳಗಿರಿಸುತ್ತ ಅಂಬುಜ ಸಕಲ ಕೊದಗುವೆ ನೆನೂತ ಮುಂಬರಿಯಲ್ ತುಸು ಸಮಯದೇ ಮುಂಬರಿಯಲ್ ತುಸು ಸಮಯದೇ ಯಾಕೆ ಹೀಗಾಗುತ್ತಿದೆ? ಮುಂಬರಿಯಲ್ ತುಸು ಸಮಯದಿ ಕುಂಭ ಪಯೋಧನೆಯು ಕಂಡು ನುಡಿಸಿದಳವ
ಏನು ಇದು ಅಂಬಾನಿವಾಸವ? ಅಯ್ಯೋ, ಅಂಬಾನಿವಾಸ ಅಲ್ಲವೋ, ರಂಬೆಯ ಸಜ್ಜಾಗ್ರಹ. ಏನು ರಂಬೆ ಸಜ್ಜಿಗೆ ಮಾಡ್ತಾ ಇದ್ದದ? ನಾನು ಸಜ್ಜಿಗೆ ಮಾಡಿಲ್ಲ, ನಾನು ಹಾಯಾಗಿ ಪವಡಿಸಿದ್ದೆ. ನೀನು ಸಜ್ಜಿಗೆ ಅಯ್ಯೋ, ಅದು ನೀನು. ನಾನು ಹಾಯಾಗಿ ಮಲಗಿದ್ದೆ. ಒಮ್ಮಿಂದೊಮ್ಮೆಲೆ ಒಳ ಪ್ರವೇಶ ಮಾಡಿಲ್ಲ. ಅಲ್ಲಿ ನೋಡು, ಚೆನ್ನಾಗಿ ಬರೆದಿದ್ದಾರೆ. ಬರೆದಿದ್ದಾರೆ ಅದಲ್ವೋ? ಅಪ್ಪಣೆ ವಿನಃ ಪ್ರವೇಶವಿಲ್ಲವೇ? ನಾನು ಅಪ್ಪನನ್ನು ಕರ್ಕೊಂಡು ಬರಲಿಲ್ಲ. ಅವರಿಗೆ ತುಂಬಾ ಚೊರೆ ಮಾಡ್ತಾರೆ ಮರೆ. ಚೊರೆ ನೀನು? ಇದನ್ನು ತಿಳಿದು ಒಳ ಬಂದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ಎಲ್ಲವನ್ನು ವಿಸ್ತಾರವಾಗಿ ರಂಬೆ ಕೇಳು. ಹಾಗಾ? ಹೆಚ್ಚು ಮಾತಾಡೋದಕ್ಕೆ ಸಮಯ ಇಲ್ಲ. ನಾನು ಇಲ್ಲಿಗೆ ನಿನ್ನ ಸುಕ್ಕ ಮಾಡುವುದಕ್ಕೆ ಬಂದಿದ್ದೇನೆ. ಸುಕ್ಕ ಇಲ್ಲಿ ಸಿಗುವುದಿಲ್ಲ. ಯಾರಲ್ಲಿ ಸಿಗುವುದಿಲ್ಲ ಅಂತ ನೀನು ಸುಮಾರು ಸಿಗ್ತದೆ. ಓ, ಸುಖ. ಅದೇ ಬೇಗ, ನನಗೆ ಸುಮ್ಮನೆ ಸುಖ ಬೇಕು. ಹುಚ್ಚು ಮಾತನಾಡುತ್ತಾ ಇದ್ದೀಯಾ? ಹುಚ್ಚು ಮಾತಾಡಬೇಡ, ಹೆಚ್ಚು ಮಾತನಾಡುತ್ತಾ ಇದ್ದೀಯಾ? ನಾನು ಇಷ್ಟು ಕಮ್ಮಿ ಯಾವ ಪ್ರಸಂಗದಲ್ಲಿ ಕೂಡ ಮಾತಾಡಲಿಲ್ಲ. ಹೆಚ್ಚು ಮಾತಾಡಲ್ಲ, ಹುಚ್ಚು ಮಾತನಾಡುತ್ತಾ ಇದ್ದೀಯಾ? ಯಾರಿಗೆ ಹುಚ್ಚು? ನಿನಗೆ. ಏನು ರಂಬೆ ಬೇಕಾ? ಎನ್ನೆಂದರೆ ಏನೆಂದು ಭಾವಿಸಿಕೊಂಡೆ? ಏನು? ಪಂಚಭೂತಾತ್ಮಕವಾದ ಪ್ರಪಂಚದಲ್ಲಿ ಪಂಚೇಂದ್ರಿಯ ಭರಿತ ಶರೀರಕ್ಕೆ ಸುಖ ಕೊಡುವ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ನಾನು ಹೇಳುವುದು ಅದು ಸುಮ್ಮನೆ. ಮತ್ತೆ ಪಂಚೇಂದ್ರಿಯ ಅಂದರೆ ಯಾವುದು? ಕಣ್ಣು, ಕಿವಿ, ಮೂಗು, ನಲಗೆ, ಚರ್ಮ. ಉದಾಹರಣೆಗೆ ಅಂಗಡಿಯಲ್ಲಿ ಸಿಗುವ ಮಾಮೂಲಿ ಚಕ್ಕಲಿ ಅನ್ನುವುದು ನೋಡಲಿಕ್ಕೆ ಉಂಟುಂಟು, ಕಣ್ಣಿಗೆ ತಂಪಾಯ್ತು, ಮೂಗಿನ ಸ್ವಲ್ಪ ಮೂಸು. ಅದು ಮೂಸಲ್ವೋ? ಆಗ್ರಹಣಿಸು. ಅದು ನನಗೆ ಮೂಸುವುದು, ನಿನಗೆ ಆಗ್ರಹಣಿಸುವುದು, ಎರಡು ಒಂದೇ ಅಲ್ಲ. ಸರಿ. ಆದ್ಮೇಲೆ ಬಾಯಿಗೆ ಹಾಕಿ ಜಗಿದಾಗ ಕಿವಿಗೆ ಇಂಪಾದ ಧ್ವನಿ, ನಾಲಿಗೆಗೆ ರುಚಿ. ಓ, ಕಳ್ಳ ಸಿಕ್ಕಿ ಬಿದ್ದ. ಚರ್ಮಕ್ಕೇನು? ಅದಕ್ಕೇನುಂಟು? ನಿನಗೆ ಜೋರು ತುರ್ಕೆ ಬಂದ್ರೆ ಅದರ ಮೇಲೆ ಸಂಶೋಧನೆಗೆ ಬೆಂಕಿ
ಶಕ್ತಿ ಇಲ್ಲ ನಿನಗೆ. ನಿನಗೇಕೆ ಬೇಕು ಸುಖ? ದೂರದ ಗಾಳಿ ಬಂದ್ರೆ ಅದಕ್ಕೂ ಬರುತ್ತದೆ, ನಾನೆಂತ ಮಾಡ್ಕೊಳ್ಳೋದು? ನನಗೆ ಸುಖ ಬೇಕು. ಇಲ್ಲ, ಅದರಲ್ಲಿ ನಾನು ಇಲ್ಲಿ ಯಾರಾದ್ರೂ ಬಂದದಲ್ಲ. ಮತ್ತೆ ಯಾರಾದ್ರೂ ದೂಡಿದ ನಿನ್ನನ್ನು? ಯಮನ ಹೊರಗಿಂದ ಇಲ್ಲಿಗೆ ಬಂದಿದ್ದೇನೆ. ಯಮನ ಶಾಪಕ್ಕೆ ತುತ್ತಾಗುತ್ತೀಯೋ ನನ್ನ ಚಾಪಿಗೆ ಬರುತ್ತೀಯೋ? ಶಾಪವೋ ಚಾಪಿಯೋ ನಿನಗೆ ಬಿಟ್ಟದ್ದು. ಸ್ವಲ್ಪ ಆಲೋಚಿಸುವುದಕ್ಕೆ ಸಮಯವಿದೆ. ಎನ್ನಲು ಯೋಚಿಸಿ ರಪ್ಪೆ ಯೋಚಿಸಿ ಯೋಚಿಸಿರಂಬೆ ಎನ್ನಲು ಯೋಚಿಸಿರಂಬೆ ಜನಪ ಕೇಳಿ ನಿತಾದರಣಿಗೆ ಯೋಧನು ಬೇಳ್ವೆ ಅನುಕರಿಸು ನೀನು ಅಯ್ಯ ಪ್ರೇತವೇ, ದೂರ ದೂರ ದೂರ. ನೀನೆಲ್ಲ ಕಡಿದು ಅಯ್ಯ ಪ್ರೇತವೇ, ಅವಸರ ಮಾಡಬೇಡ. ಯಮನ ಬರಂತಾದರೆ ಏನೋ ಬಲವಾದ ಉದ್ದೇಶ ಇರಬೇಕು. ಈ ವರಕ್ಕೆ ಪೂರಕವಾಗಿ ನಾನು ಅನುಕರಿಸಬೇಕು. ಆ ಶಿವನ ಇಚ್ಛೆಯಂತೆ ಆಗಲಿ. ಅಯ್ಯ ಪ್ರೇತವೇ, ರಮೆಯ ಸುಖ ಬೇಕಾದರೆ ನಾನು ಹೇಳುವ ಕೆಲಸ ಮಾಡಬೇಕು. ನೀವು ಎಂದಾದರೂ ಇದೇ ಸಮಯದಲ್ಲಿ ಸೋಲಿಸುವುದು. ಗಂಡಸರು ಹೀಗೆ ಇದೇ ಸಮಯದಲ್ಲಿ ಸೋಲಿಸುವುದು. ಈ ಶರೀರ ಹೋಗಿ ದಿವ್ಯ ಶರೀರ ಅಂತ ಆಗಬೇಕು. ನಾವು ಹೊಸ ಪ್ರಯೋಗ ಮಾಡುವ. ಏನು ಹೊಸ ಪ್ರಯೋಗ ಹಾಗಾಗಿ ಪಂಚಾಕ್ಷರಿಯ ಮಂತ್ರ, ಪಂಚವದನದ ಜ್ಞಾನ, ಪಂಚಕೋಟಿಯ ಸಂಖ್ಯೆ ವಂಚಿಸದೆ ಮಾಡುತ್ತಿ ಎಂದಾದರೆ ನಾನು ನಿನ್ನವಳಾಗುತ್ತೇನೆ.
ನನ್ನ ಭಕ್ತನನ್ನು ಆ, ಬಾಧಿಸುವ ಪಟದ ಉತ್ತರವನ್ನು ನಿಲ್ಲಿಸಬೇಕು. ಯಾರಲ್ಲಿ? ಕುಮಾರ, ವೀರಭದ್ರ, ನಂದಿ, ಪ್ರಕೃತಿ, ಬನ್ನಿ ಮಕ್ಕಳೇ.
ಶಿಕ್ಷೆ ನೀಡೋರು ಯಾರೇ ಆಗಿರಲಿ ಸುಮ್ಮನೆ ಬಿಡುವುದಿಲ್ಲ. ಆಶೀರ್ವಾದಿಸಿ ಕಳಿಸಿಕೊಡಿ, ನಾನು ಹೋಗಿ ಬರುತ್ತೇನೆ. ಬಹಳ ಸಂತೋಷವಾಯಿತು. ನೀವು ಆದಷ್ಟು ಬೇಗ ಕಾರ್ಯವನ್ನು ಸಾಧಿಸಿ ಬನ್ನಿ. ನಿಮಗೆ ಒಳಿತಾಗಲಿ.
ನಿನ್ನ ಮಾತನ್ನು. ನೀನು ಹೇಳಿದ ಮಾತ್ರಕ್ಕೆ ಈ ಪ್ರೇತವನ್ನು ಬಿಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. ನೀನು ತಟಾತನವನ್ನು ನಿಲ್ಲಿಸುವುದನ್ನು ಉಳಿತು. ಇಲ್ಲದಿದ್ದರೆ ದಂಡಿಸಬೇಕಾಗುತ್ತೆ. ಎಚ್ಚರ. ಹಾಗಾದರೆ ಬಾ ಮುಂದೆ. ಒಂದು ಹೆಜ್ಜೆ ಮುಂದಿರಿಸಿದರೆ ಜಾಗ್ರತೆ. ನಿಮ್ಮನ್ನು ಹೇಳುವವರು ಕೇಳುವವರು ಯಾರು ಗೌರವಿಸಿದ್ದೀರಾ? ಪ್ರಭು ಶಂಕರನ ಅರ್ಪಣೆಯಾಗಿದೆ. ಹಾಗಾಗಿ ಆ ಪ್ರೇತಾತ್ಮವನ್ನು ಬಿಟ್ಟು ತರಲಿನ ಪುರಕ್ಕೆ. ಈ ಪ್ರೇತವನ್ನು ಸೇರಿಸಬೇಕಾದದ್ದು ಶೈವಿನಿಯನ್ನು ಹೊರತು ಕೈಲಾಸ ಲೋಕವನ್ನಲ್ಲ. ಇದನ್ನು ಸರಿಯಾಗಿ ತಿಳಿದುಕೋ. ಹಾಗಾಗಿ ಹೇಳುತ್ತಾ ಈ ಪ್ರೇತವನ್ನು ಬಿಟ್ಟು ಸೇರು ನಿನ್ನ ಪುರವನ್ನು. ಬಂದೆ. ಏನಿಲ್ಲ, ಈ ಪ್ರೇತಾತ್ಮವನ್ನು ನಮ್ಮ ವಶಕ್ಕಿದ್ದರೆ ಒಲಿತು. ಇಲ್ಲವಾದರೆ ದಂಡ ಪ್ರಯೋಗ ಮಾಡಬೇಕಾದ್ದು ಎಚ್ಚರ.
ಬಂದವರು ಯಾರೆಂದು ಬಲ್ಲೆಯ? ತಕ್ಷದರ್ಶಿ ವೀರಭದ್ರನೇ ನಾನು. ನನ್ನ ಅಪ್ಪನ ಭಕ್ತರ ಪ್ರೇತಾತ್ಮನ್ ಬಿಟ್ಟು ಹೋದರೆ ಒಲಿತು, ಇಲ್ಲಾದ್ರೆ ಕೆಡಕಾಗುತ್ತೆ. ವೀರಭದ್ರ ಹಿಂದೆ ಬಂದರೆ ಹಾಗೆ ಉದ್ದಡಿದರೆ ಬಂದು ತೋರದೆ ಹಿಂದೆ ಹೋದರೆ ಒಳಿತು, ಇಲ್ಲವಾದರೆ ದಂಡಿಸೇನು ಎಚ್ಚರ. ನನ್ನನ್ನು ಶಿಕ್ಷಿಸಲು ಬಂದೆ, ಅವನಿಗೆ ಕೊಟ್ಟಂತ ವರವನ್ನು ಅನುಕರಿಸಿಕೊಟ್ಟಿದ್ದೇನೆ. ಆದರೆ ಆತ ಪಾಪಿ, ಅವನಿಗೆ ಶಿಕ್ಷಿಸಲು ಬಂದಾಗ ನನ್ನನ್ನು ತಡೆದೆಯೇ? ಸ್ವಾಮಿ, ಇದೋ ದಂಡಾದಿಗಳನ್ನು ಇಲ್ಲಿ ಇಟ್ಟಿದ್ದೇನೆ, ನಿನ್ನ ಪಾದದ ಬದಿಯಲ್ಲಿಟ್ಟಿದ್ದೇನೆ. ನನ್ನ ಉದ್ಯೋಗವನ್ನು ಹೀಗಾಗಬೇಕೆನ್ನುವುದು ನನ್ನ ಸಂಕಲ್ಪ. ಆ ದುರ್ಜನಿಗೆ ಇದ್ದ ವರಬಲವೇ ಹಾಗೆ, ಸತ್ತು ಬದುಕಿದವನಿಂದ ಅವನ ಮರಣ. ಹಾಗಾಗಿ ಜಗದಾಯಿತು. ಆಯುಷ್ಯವರ್ಧನ, ನೀನಿನ್ನು ನಿನ್ನ ಲೋಕಕ್ಕೆ ತೆರಳಿ ಕಾರ್ಯವನ್ನು ಗಣೇಶ್ ವೇಣುಕುಮಾರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಸಭ್ಯತೆ ಪಡೆದಿಹೆ. ಓ ನನ್ನ ಭಜಕನೇ, ಇನ್ನು ನಿನಗೆ ಮೊದಲ ಶರೀರವನ್ನು ಅನುಗ್ರಹಿಸಿದ್ದೆ. ಆದಷ್ಟು ಬೇಗ ಆ ದುರ್ಜಯನನ್ನು ವಧಿಸಿ ನಿನ್ನರಸಿಯಾದ ಶಿವೆಯ ಸೆರೆ ಬಿಡಿಸಿ ನಿನ್ನ ಲೋಕಕ್ಕೆ ಹೋಗಿ ಸುಖದಿಂದ ರಾಜ್ಯಭಾರ ಮಾಡು. ನಿನಗೆ ಒಳಿತಾಗಲಿ, ಕೀರ್ತಿವಂತನಾಗು ಮಗನೇ. ಜಯ ಜಯ.
ಯುದ್ಧದಲ್ಲಿ ನನ್ನಲ್ಲಿ ಅಳಿದವ ನೀನು ಮರಳಿ ಬಂದೆಯಾ? ನೀನು ಸಮರ್ಥ ಎಂದು ಭಾವಿಸಬೇಡ. ಎಲ್ಲ ಹುಲ್ಲು ನಾಲ ನೊರದುವೆ ವ್ಯರ್ಥ ಕಾಲವನ್ನು ನಡೆಸಿ ಪುನಃ ಪ್ರಾಣಗಳೆದುಕೊಳ್ಳಬೇಡ. ನಡೆ ಹಿಂದಕ್ಕೆ. ನೀನು ವಧಿಸಿರಬಹುದು. ಪ್ರಭು ಶಂಕರ ನಾಮಾಸ್ಮರಣೆಯಿಂದ ಪುನರಪಿ ಬದುಕಿ ಬಂದೆ. ಹೌದು, ಶಿವನೊಪ್ಪಿಸಿ ಮರಳಿ ಹೋಗು. ಇಲ್ಲವಾದರೆ ನಿನ್ನನ್ನು ಯಮಪುರ ಕಟ್ಟುತ್ತೇನೆ. ಶಿವೆಯನ್ನು ಸೆರೆಮನೆಯಿಂದ ಬಿಡಿಸಿದ್ದೇನೆ. ಎಲ್ಲವೂ ಸುಖಾಂತ್ಯವಾಯಿತು. ಶ್ವೇತಕುಮಾರ ಚರಿತ್ರೆ ಎಂಬ ಕಥಾನಕವನ್ನು ಆಡಿದ ನೋಡಿದ ಎಲ್ಲರಿಗೂ ನಮ್ಮ ಆರಾಧನೆಯ ಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಆಯುಷ್ಯ ಆರೋಗ್ಯ ಸುಖ ಸಂಪದನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡಲು ಭಾಗಾಚರಣೆಯಲ್ಲಿ ವಿನಂತಿಸುತ್ತೇನೆ. ಭದ್ರಂ ಶಿವಂ ಮಂಗಲಂ. ಸಾಧು ಜನರ ಸಲಹುವ ಕರುಣೋದದಿ ಶ್ರೀ ದಾಮೋದರ ನರಸಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಂಗಲೋ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶ್ರೀ ಮಹಾಲಿಂಗೇಶ್ವರಿಗೆ ಮಂಗಲೋ. ಶ್ರೀಮತಿ ಅಮಿತಾರವರಿಂದ ಅದೇ ರೀತಿ ಚಕ್ರತಾಳದ ನಮ್ಮೊಂದಿಗೆ ಸಹಕರಿಸಿದವರು ರವಿ ಪ್ರಸಾದ್ ಶೆಟ್ಟಿ. ಇವರಿಗೆ ಅಧ್ಯಕ್ಷರಾಗಿರುವಂತಹ ಬಾಬು ಶಾಸ್ತ್ರಕಿನ್ಯ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.